ಸಮಾರಂಭದಲ್ಲಿ ಇವತ್ತು ನಮ್ಮ ಸಮ್ಮೇಳನ ಅಧ್ಯಕ್ಷರು ರಾರಾಜ್ತಾ ಇದ್ದಾರೆ ವೇದಿಕೆಯಲ್ಲಿ. ಬೆಳಗ್ಗಿನಿಂದ ಇವತ್ತಿನವರೆಗೂ ಕೂಡ ಬಹಳ ಅಷ್ಟೊಂದು ವಯೋವೃದ್ಧರಾದರೂ ಕೂಡ ಆ ಒಂದು ಕನ್ನಡದ ಕಿಚ್ಚು ಅವರ ಮನಸ್ಸಿನಲ್ಲಿ ಇರುವುದರಿಂದ ಆವಾಗ ಎಲ್ಲ ಅತಿಥಿಗಳು ಕೂಡ ಅದನ್ನೇ ಮಾತನಾಡಿದರು ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ. ಸಮ್ಮೇಳನ ಅಧ್ಯಕ್ಷರು ಯಾವುದೇ ರೀತಿಯ ದಣಿವು ಇಲ್ಲ, ಅವರನ್ನು ನೋಡುವಾಗ ಯಾವುದೇ ರೀತಿಯ ದಣಿವಿಲ್ಲ. ಮೇರು ವ್ಯಕ್ತಿತ್ವದ ಡಾಕ್ಟರ್ ಡಿಸೋಜರವರು ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗಿ ನಮಗೆ ಒದಗಿ ಬಂದದ್ದೇ ನಮ್ಮ ಸಂಸ್ಥೆಯ ಒಂದು ಗೌರವ ಅಂತ ಹೇಳುತ್ತಾ, ಸಮ್ಮೇಳನ ಅಧ್ಯಕ್ಷರು ಈಗಿನ ಇದರ ಸಭಾ ಅಧ್ಯಕ್ಷರಾಗಿರುವಂತಹ ಡಿಸೋಜ ಸರ್ ಅವರನ್ನು ನಾನು ಬಹಳ ಗೌರವವಾಗಿ ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಅವರ ನಿರೀಕ್ಷೆಯಲ್ಲಿದ್ದೇನೆ. ನನ್ನ ಹಿರಿಯರಾದ ಸದಾನಂದ ಶೆಟ್ಟಿ ಅವರು ಕೂಡ ಬರುವ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಜೊತೆಗೆ ಇವತ್ತಿನ ಆಗ ಹೇಳಿದಂತೆ ವಿದ್ಯಾರತ್ನ ಬಹಳ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಒಂದು ಅಧ್ಯಕ್ಷರ ಭಾಷಣ ಮತ್ತು ಸಮ್ಮೇಳನ ಅಧ್ಯಕ್ಷರ ಭಾಷಣ ಮತ್ತು ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇವತ್ತು ನಾನು ಆಗ ಹೇಳಿದಂತೆ ನನ್ನ ಆತ್ಮೀಯ ಮಿತ್ರರು ನಮ್ಮ ಯಾವುದೇ ಕೆಲಸಕ್ಕೂ ಕೂಡ ಪೂರ್ತಿಯಾಗಿ ಸಹಕಾರವನ್ನು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕೆಲವು ವಿಚಾರದ ಬಗ್ಗೆ ತಿಳಿದೇ ಇದ್ದಾಗ ನಾನು ಯಾವತ್ತೂ ಕೂಡ ಭಾಸ್ಕರ್ ರೈ ಕುಕ್ಕೊಲ್ಲಿ ಅವರನ್ನು, ನಮ್ಮ ಮನೋಹರ್ ಪ್ರಸಾದ್ರವರನ್ನು, ನನ್ನ ಕದ್ರಿ ನವಣಿ ಶೆಟ್ಟಿ ಅವರನ್ನು, ಕೆಲವು ವಿಚಾರದನ್ನು ಅವರನ್ನು ನಾನು ಭೇಟಿಯಾಗ್ತೇನೆ. ಅಂತಹ ಯಾಕೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಒಂದು ರೀತಿಯ ತುಂಬಿದ ಕೊಡ. ಯಾವುದೇ ವಿಚಾರದ ಬಗ್ಗೆ ಕೇಳಿದರೂ ಕೂಡ ಅವರಿಗೆ ಬಹಳ ಜ್ಞಾನವಿದೆ. ಆದಂಥ ಒಂದು ವ್ಯಕ್ತಿ ಕದ್ರಿ ನವಣಿ ಶೆಟ್ಟಿ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾವು ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಿಕ್ಕಿದ್ದೇವೆ. ಗೌರವಾನ್ವಿತ ಕದ್ರಿ ನವಣಿ ಶೆಟ್ಟಿ ಅವರನ್ನು ಲಯನ್ಸ್ ಕ್ಲಬ್ಬಲ್ಲೂ ಕೂಡ ಬಹಳಷ್ಟು ಕೆಲಸವನ್ನು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಲ್ಲಿ ನಾನು ರೋಟರಿಯಲ್ಲಿ ಗುರುತಿಸಿಕೊಂಡರೆ ಅವರು ಲಯನ್ಸಲ್ಲಿ ಗುರುತಿಸಿಕೊಂಡವರು. ಲಯನ್ಸಲ್ಲೂ ಕೂಡ MJF ಲಯನ್ ಕದ್ರಿ ನವಣಿ ಶೆಟ್ಟಿ ಅವರನ್ನು ನಾನು ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ದೂರದ ಬೆಂಗಳೂರಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದವರು ನನ್ನ ಮಿತ್ರರು ಸೂಡಿ ಸುರೇಶ್ ಕೂಡ ಒಬ್ಬ ಬಹಳ ವಾಗ್ಮಿ, ಮಾತುಗಾರ. ಅದೂ ಅಲ್ಲದೆ ನಮ್ಮಂತೆ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ನಡೆಸುವವರು. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟವನ್ನು ಪ್ರಾರಂಭಿಸಿ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳ ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸಿದವರು ಸೂಡಿ ಸುರೇಶ್ರವರು. ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಒಂದು ಸಲ ನಮ್ಮ ತಲಪಾಡಿಯ ಸೂರ್ಯಚಂದ್ರ ಜೋಡುಕರೆ ಕಂಬಲ ಸಮಿತಿಯ ಅಧ್ಯಕ್ಷನಾಗಿದ್ದರಿಂದ ನಾನು ಅವರನ್ನು ಆ ಕಾರ್ಯಕ್ರಮ ಕೂಡ ಕೆಲವು ಸಲ ಜೋಡಿಸಿದ್ದೇನೆ. ನಮ್ಮ ವಿದ್ಯಾಸಂಸ್ಥೆಯು ಕೂಡ 2-3 ಬಾರಿ ಬಂದಿದ್ದಾರೆ. ಇವತ್ತು ಭಾರತ್ ಸ್ಕೌಟ್ಸ್ ಗೈಡ್ಸ್ ಇದರ ರಾಜ್ಯ ಉಪಾಧ್ಯಕ್ಷರಾಗಿ ಕೂಡ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಸೂಡಿ ಸುರೇಶ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನಾನು ಸಂಗೀತ ಸಾಹಿತ್ಯ ಕಲಾವಿಹೀನಂ ಸಾಕ್ಷಾತ್ ಪಶುಪುಚ್ಛ ವಿಷಾಣಹೀನಂ. ಸಂಗೀತ ಕಲೆ ಸಾಹಿತ್ಯಗಳ ಬಗ್ಗೆ ಅಭಿರುಚಿ ಇಲ್ಲದೇ ಇದ್ದವರು ತಲೆಬಾಲಗಳಿಲ್ಲದಂತಹ ಮೃಗಕ್ಕೆ ಸಮಾನ ಎನ್ನುವಂಥ ಒಂದು ಮಾತು. ಅದೆಷ್ಟು ಸತ್ಯ ಎನ್ನುವುದು ನಮಗೆಲ್ಲ ಗೊತ್ತಿದೆ. ನಮಗೆ ಮಾನಸಿಕವಾದಂತಹ ಸಂತೋಷ ಕೊಡಬೇಕು ಅಂತ ಇದ್ದರೆ ಭೌತಿಕವಾದಂತಹ ಸಂಪತ್ತುಗಳಲ್ಲ, ನಮಗೆ ಮನಸ್ಸಿಗೆ ಸಂತೋಷ ಕೊಡುವಂತಹ ಬೇರೆ ಬೇರೆ ಹವ್ಯಾಸಗಳು ಬೇಕಾಗ್ತದೆ. ಅದನ್ನು ಎಳವೆಯಲ್ಲೇ ಮಕ್ಕಳಲ್ಲಿ ಹುಟ್ಟುಹಾಕುವಂಥ ಕೆಲಸ ಆಗಬೇಕು. ಅದಕ್ಕೆ ವಿದ್ಯಾಸಂಸ್ಥೆಗಳು ಪ್ರಯತ್ನ ಪಡಬೇಕು. ಇವತ್ತಿನ ಅನಿವಾರ್ಯ ಏನು ಅಂತ ಹೇಳಿದರೆ ಆಂಗ್ಲ ಮಾಧ್ಯಮದ ಶಿಕ್ಷಣ ನಾವು ಎಷ್ಟೇ ಬೇಡ ಅಂತ ಹೇಳಿದರೂ ಕೂಡ ಅದು ನಮ್ಮ ದಿನಬಳಕೆಯಲ್ಲಿ ಸಂದು ಹೋಗಿದೆ. ಹಾಗಾಗಿ ಅದು ಆಗಲೇಬೇಕಾದಂಥ ಒಂದು ಸ್ಥಿತಿ ಇದೆ. ಆದರೆ ಅದರ ಎಡೆಯಲ್ಲಿ ನಮ್ಮತನವನ್ನು ಮರೆಯಬಾರದು ಎನ್ನುವಂತಹ ಒಂದು ಕಾಳಜಿ ಕೂಡ ಬೇಕಾಗ್ತದೆ. ಬಹುಶಃ ರವೀಂದ್ರ ಶೆಟ್ಟರು ಆ ಒಂದು ಉದ್ದೇಶದಿಂದ ತನ್ನ ಸಂಸ್ಥೆಯ ದಶಮಾನೋತ್ಸವದ ಸಂದರ್ಭದಲ್ಲಿ ಪ್ರಾರಂಭ ಮಾಡಿರತಕ್ಕಂಥ ಉತ್ಸವ ಇದು. ಸಮಾನ ಮನಸ್ಕರೆಲ್ಲ ಸೇರಿಸಿಕೊಂಡು ಅದಕ್ಕೊಂದು ಮೂಲ ಸ್ವರೂಪವನ್ನು ನಾವು ಕೊಟ್ಟೆವು. ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಪರಂಪರೆಯನ್ನು ಹುಟ್ಟುಹಾಕಿದವರು ಮೂಡಬಿದ್ರೆಯ ರೂವಾರಿಗಳಾದಂಥ ಡಾಕ್ಟರ್ ಮೋಹನ ಆಳ್ವ ಅವರು. ನಮಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಸರ್ಕಾರದ ಒಂದು ಒತ್ತಾಸೆಯಲ್ಲಿ ಬೇರೆ ಬೇರೆ ಸಮ್ಮೇಳನಗಳನ್ನು ಮಾಡುತ್ತೇವೆ. ಅದು ಸಾಹಿತ್ಯ ಸಂಸ್ಕೃತಿ ಅಂತ ಹೆಸರು ಹೇಳಿದರೂ ಕೊನೆಗೆ ಅದಕ್ಕೆ ಬರುವುದು ರಾಜಕೀಯವಾದಂಥ ಒಂದು ಲೇಪ ಸ್ವರೂಪ. ಅದನ್ನು ಬಿಟ್ಟು ಖಾಸಗಿಯವರು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಮೋಹನ ಆಳ್ವ ಅವರು ತೋರಿಸಿಕೊಟ್ಟರು. ಆಳ್ವಾಸು ನುಡಿಸಿರಿ ಅದು ಸಾಹಿತ್ಯದ ಒಂದು ಸಂಭ್ರಮ ಆದರೆ ಆಳ್ವಾಸ್ ವಿರಾಸತ್ ಅದು ಕಲೆಯ ಒಂದು ವಿರಾಟ್ ಸ್ವರೂಪವನ್ನು ತೋರಿಸುವಂಥದ್ದು. ಅವೆರಡನ್ನೂ ಒಂದು ಮಾಡಿ ಒಂದು ಸಣ್ಣ ಪ್ರಮಾಣದಲ್ಲಿ ಹೇಗೆ ಮಾಡಬಹುದು ಅಂತ ನಮ್ಮ ರವೀಂದ್ರ ಶೆಟ್ಟರು ತೋರಿಸಿಕೊಟ್ಟರು. ಬಹುಶಃ ಇಷ್ಟು ವರ್ಷಗಳಿಂದ 2010-11ಕ್ಕೆ ಪ್ರಾರಂಭ ಆದದ್ದು ಈಗ 8ನೆಯ ಒಂದು ಉತ್ಸವ ಇಲ್ಲಿ ನಡೀತಾ ಇರುವಂಥದ್ದು. ಅದಕ್ಕೆ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಅಂತ ಹೆಸರು ಕೊಟ್ಟರು.
ನಾಡು ನುಡಿ ವೈಭವದ ಕಾರ್ಯಕ್ರಮ ಇದು. ಹಾಗಾಗಿ ಆಂಗ್ಲ ಭಾಷೆಗೆ ಭಿನ್ನವಾಗಿ ತರಗತಿಯ 4 ಗೋಡೆಗಳ ಮಧ್ಯೆ ಆಂಗ್ಲ ಭಾಷೆ ಆದರೂ ಕೂಡ ಹೊರಗಣ ಪ್ರಪಂಚದಲ್ಲಿ ನಮ್ಮವರು ನಮ್ಮ ತನದ ಮೂಲಕ ಗುರುತಿಸಿಕೊಳ್ಬಡಬೇಕು ಎನ್ನುವಂಥ ಉದ್ದೇಶದಿಂದ ಆಗ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇದಕ್ಕೆ ಒಂದು ಒಳ್ಳೆಯ ಒಂದು ಸ್ವರೂಪ ಅಥವಾ ಒಂದು ಶಿಸ್ತು ಬರಬೇಕು ಅಂತ ಇದ್ದರೆ ಅದಕ್ಕೆ ಬೇರೆ ಬೇರೆ ವಿಭಾಗಗಳನ್ನು ನಾವು ಇಟ್ಟುಕೊಳ್ಬೇಕಾಗ್ತದೆ. ಶಾಲೆಯ ವಾರ್ಷಿಕೋತ್ಸವ ಒಂದು ಅನಿವಾರ್ಯ, ಪ್ರತಿ ಶಾಲೆಗಳಲ್ಲಿ ಆಗುವಂಥದ್ದು. ಅದಕ್ಕೆ ವಾರ್ಷಿಕೋತ್ಸವದ ರೂಪದಲ್ಲಿ ಅಲ್ಲ, ಅದು ಇಡೀ ಒಂದು ಸಾರ್ವಜನಿಕ ಸಮಾರಂಭದ ಮೂಲಕ ಆಗಬೇಕು ಎನ್ನುವಂತಹ ಒಂದು ಉದ್ದೇಶ ಇತ್ತು. ಈಗ ಅದು ನೆರವೇರಿದೆ. ಆರಂಭದಿಂದ ಇಲ್ಲಿಯವರೆಗೂ ಕೂಡ ವಿಚಾರಗೋಷ್ಠಿ ಇರ್ಬೋದು, ಕವಿಗೋಷ್ಠಿ ಇರ್ಬೋದು, ಬೇರೆ ಬೇರೆ ಕವಿ ಕಾವ್ಯ ಗಾಯನ ಇತ್ಯಾದಿಗಳಿರ್ಬೋದು, ಇದೆಲ್ಲವನ್ನು ಸೇರಿಸಿಕೊಂಡು ಸಾಹಿತ್ಯ ಮತ್ತು ಸಂಸ್ಕೃತಿ ಎರಡನ್ನು ಮಿಲನ ಮಾಡಿಕೊಂಡು ಹೋಗುವಂಥದ್ದು. ಆರಂಭದಿಂದಲೂ ಒಳ್ಳೊಳ್ಳೆಯ ವಿಷಯಗಳ ಮೇಲೆ ನಾವು ವಿಚಾರಗೋಷ್ಠಿಗಳನ್ನು ಇಟ್ಟುಕೊಂಡಿದ್ದೇವೆ. ವಿಚಾರಗೋಷ್ಠಿಗಳಿಗೆ ಹೆಸರು ಕೊಡಬೇಕಾಗಿ ಬಂದಾಗ ಕೆಲವು ಸಲ ನಾವು ತುಂಬ ಆಲೋಚನೆ ಮಾಡಿದ್ದುಂಟು. ಆದರೆ ಇಷ್ಟರವರೆಗೆ ಮಾಡಿದ್ದು ಎಲ್ಲ ಚೆನ್ನಾಗಿ ನಡೆದಿದೆ. ಪ್ರತಿಯೊಂದು ಸಮ್ಮೇಳನಕ್ಕೂ ಒಬ್ಬರ ಅಧ್ಯಕ್ಷರನ್ನು ಮಾಡಿದ್ದು. ಆರಂಭದಲ್ಲಿ ನಮ್ಮ ಏರಿಯ ಲಕ್ಷ್ಮೀನಾರಾಯಣ ಆಳ್ವ ಅವರೊಂದಿಗೆ ಪ್ರಾರಂಭವಾಗಿರತಕ್ಕಂತಹ ಒಂದು ಸಮ್ಮೇಳನ ಅಧ್ಯಕ್ಷತೆ. ಆಮೇಲೆ ದೊಡ್ಡ ದೊಡ್ಡ ಸಾಹಿತಿಗಳು ಬಂದಿದ್ದಾರೆ. ಕೆ ಟಿ ಗಟ್ಟಿಯವರಂಥ ಕಾದಂಬರಿಕಾರರು, ತಾಳ್ತಜೆ ವಸಂತಕುಮಾರ್ ಅವರು, ಎ ವಿ ನಾವಡ್ರು, ವಾಮನಂದ ಅವರು, ನಾಮಗಸಾಲ ಅವರು, ಹೀಗೆ ಬೇರೆ ಬೇರೆ ಸಾಹಿತಿಗಳನ್ನು ಈ ವೇದಿಕೆಯಲ್ಲಿ ಸಮ್ಮೇಳನಾಧ್ಯಕ್ಷರನ್ನಾಗಿ ನಾವು ಮಾಡಿದ್ದೇವೆ. ಇವತ್ತು ನಮ್ಮ ಅದೃಷ್ಟ ಡಾಕ್ಟರ್ ನಾ ಡಿಸೋಜ ಅವರು ಕನ್ನಡದ ಬಹಳ ಶ್ರೇಷ್ಠ ಕಾದಂಬರಿಕಾರರು. ಅವರ ಕಾದಂಬರಿಗಳು ತರಂಗ ಸುಧಾಗಳಲ್ಲಿ ಧಾರಾವಾಹಿಯಾಗಿ ಬಂದಿದೆ, ಚಲನಚಿತ್ರ ಆಗಿದೆ. ಜನಪರವಾದಂತಹ ಕಾಳಜಿಯಿಂದ ಎಲ್ಲರನ್ನು ಮುಟ್ಟುವಂತಹ ಒಂದು ಸಾಹಿತ್ಯವನ್ನು ಕೊಟ್ಟವರು ನಾ ಡಿಸೋಜ ಅವರು ಬಹಳ ದೂರದ ಶಿವಮೊಗ್ಗದಿಂದ ಇಲ್ಲಿಗೆ ಬರಬೇಕು ಅಂತ ಇದ್ದರೆ ಅದೊಂದು ಯೋಗ. ಅವರ ಮಗಳ ಮನೆ ಇಲ್ಲಿ ಇರುವುದರಿಂದ ನಮಗವರು ನೆರೆಯವರಾದದ್ದರಿಂದ ಒದಗಿ ಬಂದರು ಅಂತ ತಿಳಿತೇನೆ ನಾನು. ಇಲ್ಲದಿದ್ದರೆ 80ರ ಈ ಒಂದು ಇಳಿ ವಯಸ್ಸಿನಲ್ಲಿ ಅಂತಹ ಒಬ್ಬ ಹಿರಿಯರು ನಮ್ಮ ಕಾರ್ಯಕ್ರಮಕ್ಕೆ ಒದಗಿ ಬರುವುದಂತ ಹೇಳಿದರೆ ಅದು ತುಂಬ ನಮ್ಮ ಸೌಭಾಗ್ಯ. ಇನ್ನು ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ, ಸಭಾಂಗಣವನ್ನು ನಿರ್ಮಾಣ ಮಾಡುವಾಗ ನಾವು ಒಂದು ಸ್ಥಳೀಯವಾದಂತಹ ಸಾಧಕರ ಹೆಸರುಗಳನ್ನು ಇಟ್ಟುಕೊಂಡು ಬಂದಿದ್ದೇವೆ. ಈ ವರ್ಷ ಆಗಲೇ ರವೀಂದ್ರ ಶೆಟ್ಟರು ಪ್ರಸ್ತಾಪ ಮಾಡಿದರು. ಈ ಒಂದು ವೇದಿಕೆಗೆ ಅವರ ದೊಡ್ಡಪ್ಪನ ಹೆಸರನ್ನು ಅವರಿಟ್ಟರು. ಈ ಹೆಸರುಗಳೆಲ್ಲ ಯಾಕೆ ಅಂತ ಹೇಳಿದರೆ ನಮ್ಮ ಕಿರಿಯರಿಗೆ ಅದು ಆದರ್ಶ ಆಗಬೇಕು ಅಂತ. ನಾವು ಯಾರ ಹೆಸರಲ್ಲಿ ಈ ಒಂದು ವೇದಿಕೆಯನ್ನು ಸಭಾಂಗಣವನ್ನು ಮಾಡ್ತೇವೆಯೋ ಅವರು ಏನು ಸಾಧನೆ ಮಾಡಿದರು ಎನ್ನುವುದನ್ನು ತಿಳಿದು ಅವರ ಒಂದು ಆದರ್ಶದಲ್ಲಿ ಈ ಶಾಲೆಯಲ್ಲಿ ಕಲಿತಂಥ ಒಬ್ಬನೋ ಇಬ್ಬರೋ ಮಕ್ಕಳು ಆ ಒಂದು ಮಟ್ಟಕ್ಕೆ ಮುಟ್ಟಿದರೆ ಈ ಶ್ರಮ ಸಾರ್ಥಕ ಆಗ್ತದೆ. ಇವತ್ತು ಕೃಷಿ ಸಂಸ್ಕೃತಿ ನಶಿಸಿ ಹೋಗ್ತಾ ಇರುವಂಥ ಸಂದರ್ಭ, ಅವಿಭಕ್ತ ಕುಟುಂಬಗಳು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಉಳಿದೊಟ್ಟು ತ್ಯಾಂಬಣ್ಣ ಶೆಟ್ಟರಂತಹ ಒಬ್ಬ ಹಿರಿಯರು ಇಡೀ ಕುಟುಂಬವನ್ನು ಒಂದು ಮಾಡಿಕೊಂಡು ಕೃಷಿಯನ್ನು ಬೆಳೆಸಿ ಊರಿಗೆ ಉಪಕಾರಿಯಾಗಿ ಒಂದು ದೊಡ್ಡ ಯಜಮಾನರಾಗಿ ಹೇಗೆ ಅವರು ಜೀವನವನ್ನು ಸಾಗಿಸಿದರು ಎನ್ನುವುದನ್ನು ನೆನಪಿಸಿಕೊಳ್ಳೋದಕ್ಕೆ ಇದೊಂದು ಸಂದರ್ಭ. ರವೀಂದ್ರ ಶೆಟ್ಟಿಯವರ ತಂದೆಯವರು ಹೊರಗಪ್ಪ ಶೆಟ್ಟಿಯವರು ಮತ್ತು ಈ ತ್ಯಾಂಪಣ್ಣ ಶೆಟ್ಟರು ಬಹಳ ಅನ್ಯೋನ್ಯವಾಗಿದ್ದರು. ಅವರು ಅಣ್ಣ ತಮ್ಮಂದಿರಿಗಿಂತಲೂ ಹೆಚ್ಚಾಗಿ ಅವರು ಸ್ನೇಹಿತರಾಗಿದ್ದವರಂತೆ. ಪುರಾಣದಲ್ಲಿ ಒಂದು ಮಾತುಂಟು, ಅಣ್ಣ ತಮ್ಮಂದಿರು ಹೇಗೆ ಇರಬೇಕು ಎನ್ನುವುದಕ್ಕೆ ರಾಮ ಲಕ್ಷ್ಮಣರೋ ಸಾಕ್ಷಿಯಾದರೆ ಹೇಗೆ ಇರಬಾರದು ಎನ್ನುವುದಕ್ಕೆ ವಾಲಿಸುಗ್ರೀವರೋ ಅಥವಾ ರಾವಣ ಕುಂಭಕರ್ಣ ವಿಭೀಷಣರೋ ನಮಗೆ ಮಾದರಿ ಅಂತ ಹೇಳಿ. ಅಂತಹ ರಾಮ ಲಕ್ಷ್ಮಣರ ಹಾಗೆ ಬಹಳ ಅನ್ಯೋನ್ಯವಾಗಿದ್ದವರು ಅವರು. ಆ ಒಂದು ಸ್ಮರಣೆಯನ್ನು ಇವತ್ತಿಗೂ ಇಟ್ಟುಕೊಂಡು ಹಿರಿಯರನ್ನು ಸ್ಮರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾ ಪ್ರೀಣಯೇತ್ ಸುಚರಿತೆ ಪಿತರಂ ಸಾ ಪುತ್ರ ಅಂತ ಒಂದು ಮಾತುಂಟು. ಒಳ್ಳೆಯ ಆಚಾರ ನಡವಳಿಕೆಯಿಂದ ತಂದೆ ತಾಯಿಗಳಿಗೆ ಹೆಸರು ಬರುವ ಹಾಗೆ ಒಬ್ಬ ಮಗ ಮಾಡಬೇಕು. ರಾಮನಂಥ ಆದರ್ಶ ಅದು. ನೋಡಿ, ತಾಯಿಯನ್ನು ತಂದೆಯನ್ನು ಮುಂದಿಟ್ಟುಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರ ಹೆಸರಿನಲ್ಲಿಯೇ ಈ ಟ್ರಸ್ಟನ್ನು ರಚನೆ ಮಾಡಿದ್ದಾರೆ. ಅದು ಆಗಬೇಕು ಅಂತ ಇದ್ದರೆ ಒಬ್ಬ ಗೃಹಸ್ಥನಾದವನಿಗೆ ಸಹಧರ್ಮಿಣಿಯ ಸಹಕಾರ ತುಂಬ ಬೇಕು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರಲೇಬೇಕು ಅಂತ ನಾವು ಹೇಳ್ತೇವೆ. ಅಂಥ ಯೋಗ ಎಲ್ಲರಿಗೂ ಕೂಡ ಒದಗಿ ಬರುವುದಿಲ್ಲ. ಬಹುಶಃ ರವೀಂದ್ರ ಶೆಟ್ಟರಿಗೆ ಸೌಮ್ಯರಂತಹ ಧರ್ಮಪತ್ನಿ ಅವರ ಎಲ್ಲ ಯೋಚನೆಗಳಿಗೆ ಪೂರಕವಾಗಿ ಸ್ಪಂದಿಸುವಂಥದ್ದು, ಇಡೀ ಶಾಲೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂಥದ್ದು, ಅಧ್ಯಾಪಕರ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಇದ್ದುಕೊಂಡು ಈ ಶಾಲೆಯಲ್ಲಿ ಶಿಸ್ತನ್ನು ನಡೆಸಿಕೊಂಡು ಬರ್ತಾ ಇರುವಂಥದ್ದು ಅದೇನು ಸಣ್ಣ ವಿಷಯ ಅಲ್ಲ. ಮನೆ ವಾರ್ತೆಯನ್ನು ನೋಡಿಕೊಂಡು ಈ ಕೆಲಸಗಳನ್ನು ಮಾಡಿಕೊಂಡು ಬರಬೇಕು ಅಂತ ಇದ್ದರೆ ಅದಕ್ಕೆ ವಿಶೇಷವಾದಂಥ ಒಂದು ಶಕ್ತಿ ಬೇಕು, ಹಿರಿಯರ ಆಶೀರ್ವಾದ ಬೇಕು. ಅದು ಇದ್ದದ್ದರಿಂದ ಈ ದಂಪತಿಗಳು
ಬಹಳ ಚೆನ್ನಾಗಿ ಇಂಥ ಕಾರ್ಯಕ್ರಮವನ್ನು ಇಷ್ಟು ವರ್ಷ ನಡೆಸಿಕೊಂಡು ಬರುವುದಕ್ಕೆ ಸಾಧ್ಯ ಆಯಿತು. ದಶಮಾನೋತ್ಸವ, ಶಾಲೆಯ ದಶಮಾನೋತ್ಸವಕ್ಕೆ ಪ್ರಾರಂಭವಾದಂಥ ರತ್ನೋತ್ಸವ ಈಗ 8ನೇ ವರ್ಷಕ್ಕೆ ಆಗಿದೆ. ಇನ್ನು 2 ವರ್ಷದಲ್ಲಿ ಅದರ ದಶಮಾನೋತ್ಸವ ಕೂಡ ಆಗುತ್ತದೆ. ಇಲ್ಲಿ ಇರುವಂತಹ ವಿದ್ಯಾಭಿಮಾನಿಗಳ ಸ್ಪಂದನೆಯನ್ನು ಕೂಡ ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಹೆಚ್ಚಾಗಿ ನಮ್ಮ ಮುಸ್ಲಿಂ ಬಾಂಧವರು ಈ ಶಾಲೆಗೆ ಬಹಳ ದೊಡ್ಡ ಬೆನ್ನೆಲುಬಾಗಿ ಇರತಕ್ಕಂಥವರು. ತಮ್ಮ ಮಕ್ಕಳನ್ನು ಕಲಿಸಿ ಇಲ್ಲಿಯ ಎಲ್ಲ ಚಟುವಟಿಕೆಗಳಿಗೆ ಅವರು ಬೆಂಬಲವನ್ನು ನೀಡ್ತಾ ಇರುವುದನ್ನು ನೋಡಿದರೆ ಬಹಳ ಸಂತೋಷ ಆಗ್ತದೆ ನನಗೆ. ಹಾಗಾಗಿ ಮಕ್ಕಳ ಪ್ರತಿಭೆಗೆ ಪೂರಕವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಸಂಯೋಜಿಸುವಂತಹ ಅಧ್ಯಾಪಕ ವರ್ಗ ಇಲ್ಲಿದೆ. ಪ್ರಶಸ್ತಿ ಮಾನ್ಯರ ಶ್ರೀ ಕದ್ರಿ ನವನೀತ್ ಶೆಟ್ಟಿಯವರ ವ್ಯಕ್ತಿತ್ವ ಪರಿಚಯವನ್ನು ನಮ್ಮ ಸಹಶಿಕ್ಷಕರಾದಂಥ ರಾಕೇಶ್ ಸರ್ ಅವರು ವಾಚಿಸಲು ಶ್ರೀಯುತರು ಕದ್ರಿ ಕಂಬಳಗುತ್ತು ದಿವಂಗತ ಬಾಲಕೃಷ್ಣ ಶೆಟ್ಟಿ ಹಾಗೂ ಎಕ್ಕಾರು ನಡ್ಯೂರಿ ಗುತ್ತು ವಾಸವಿ ಶೆಟ್ಟಿ ದಂಪತಿಗಳ ಪ್ರಥಮ ಪುತ್ರ. MBA ಪದವೀಧರರಾದ ಇವರು ಇದೀಗ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ DGM ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಅಲ್ಲದೆ ಒಬ್ಬ ಹವ್ಯಾಸಿ ಯಕ್ಷಗಾನ ಅರ್ಥಧಾರಿ, ವೇಷಧಾರಿ, ಪ್ರಸಂಗ ಸಂಪಾದಕರಾಗಿ, ಕವಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ದೇವಪುಂಜೆ, ಮೈಮೆದ ಸಿರಿದುರ್ಗೆ, ಕುದುರದ ಸಿರಿ ಎನ್ನುವ ಪೌರಾಣಿಕ ತುಳು ನಾಟಕಗಳನ್ನು ಬರೆದಿದ್ದಾರೆ. ನಮ್ಮ ಕುಡ್ಲ ತುಳು TV ವಾಹಿನಿಯಲ್ಲಿ ತುಳು ಕಾರ್ಯಕ್ರಮದ ನಿರೂಪಕರು ಮತ್ತು ತುಳು ವಾರ್ತಾ ವಾಚಕರೂ ಆಗಿದ್ದಾರೆ. ಕದ್ರಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನು ಮೊದಲ ಬಾರಿ ಆರಂಭಿಸಿದ ಕಾರಣಕರ್ತರು. ಒಬ್ಬ ಒಳ್ಳೆಯ ಸಾಹಿತಿಯಾಗಿ, ಕವಿಯಾಗಿ ಇವರು ದಬಕ್ ದಬ, ಪತ್ತನಾಜೆ ಮುಂತಾದ ತುಳು ಸಿನಿಮಾಗಳಿಗೆ ಹಾಡು ರಚಿಸಿದ್ದಾರೆ. 2010ರ ವಿಶ್ವ ತುಳು ಸಮ್ಮೇಳನದ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಮಾತ್ರವಲ್ಲ, ಹಲವಾರು ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡವರು. ಇಂತಹ ಅತ್ಯದ್ಭುತ ವ್ಯಕ್ತಿಗೆ ಸಾಂಸ್ಕೃತಿಕ ತುಳು ರತ್ನ 2005 ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಂತಹ ಈ ಮಹಾನ್ ವ್ಯಕ್ತಿಗೆ ಇಂದು ವಿದ್ಯಾರತ್ನ ಶಾಲೆಯಲ್ಲಿ ನಡೆಯುವ ರತ್ನೋತ್ಸವ ಕಾರ್ಯಕ್ರಮದ ದಿವ್ಯ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮದಲ್ಲಿ ವಿದ್ಯಾರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ಮನದಾಳದ ಮೆಚ್ಚುಗೆಯನ್ನು ಅರ್ಪಿಸುತ್ತಾ ಪ್ರತಿಫಲವನ್ನು ಸ್ವೀಕರಿಸುವಂತಹ ಈ ಒಂದು ಅಪೂರ್ವ ಕ್ಷಣ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ನಾಡಿ ಸೋದರವರು ಹಾಗೂ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಕದ್ರಿ ನವನೀತ್ ಶೆಟ್ಟಿ ಅವರಿಗೆ 2018 ರತ್ನೋತ್ಸವ 2018ರ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಎಲ್ಲ ಸೇರಿರುವಂತಹ ಸಭ್ಯಕರು ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನು ಅಭಿನಂದಿಸಬೇಕು ಅಂತೇಳಿ ಅವರಿಗೆ ಅವರ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡುವುದಕ್ಕಾಗಿ ಅವರಿಗೆ ಈ ಒಂದು ಪ್ರಶಸ್ತಿ ಪ್ರೇರಣೆಯಾಗಿ ಈ ಸಮಾರಂಭದ ಎಲ್ಲ ಅತಿಥಿ ಅಭ್ಯಾಗತರು ಈ ಒಂದು ಅಪೂರ್ವ ಕ್ಷಣಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ಕರಿನ ಕೆಲವು ವರ್ಷದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ನಿರೂಪಕೆಯಾದ ಬಾರಿ ಖುಷಿಟ್ ಬೈದೆ, ಬಾರಿ ಸಂಭ್ರಮ ಪಡೆತೆ. ಈ ಒಂದು ಉತ್ಸವಡ್ ವಿದ್ಯಾರ್ಥಿಗಳನ್ನ ಇಲ್ಲದಕ್ಕಲು ಐದು ಪಕ್ಕ ಪರಿಸರದಕ್ಕಲು ಮಕ್ಕಳು ಪೂರ ಸೇರ್ದು ಪಾಲು ಪಡೆಪಿನಂಚಿನ ಆ ಒಂಜಿ ಪೊರ್ಲುದ ವಾತಾವರಣ ನಾನು ತೂದು ಇಂಕ ನಿಜವಾದಲ್ಲ ಈ ಕಾರ್ಯಕ್ರಮಡ್ ಒಂಜಿ ಸನ್ಮಾನಿತೆಯಾದ ಬರ್ಪಿನ ಹಿಡ್ದಲ್ಲ ಒಂಜಿ ಪ್ರೇಕ್ಷಕೆಯಾದ ಒಂಜಿ ಕಾರ್ಯಕ್ರಮ ನಿರೂಪಕೆಯಾದ ರವೀಂದ್ರ ಶೆಟ್ಟರ್ನ ಒಂಜಿ ಆತ್ಮೀಯ ಮಿತ್ರೆಯಾದ ಇಡೆ ಬರೆಯರೆ ಇಂಕ ನಿಜವಾದಲ ಪೆರ್ಮೆ ಆ ಒಂದೊಂದು ಯಾನ್ ಗುಡು ಪಣ್ಣೊಂದು ಬೊಕ್ಕರ ಏನನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಲ್ತಿನ ರವೀಂದ್ರ ಶೆಟ್ಟಿ ದಂಪತಿಲೆಗೆ ಅಂಚನೆ ಈ ಯೋಜನೆಗೆ ಬಿರಿತಾನ್ ಕೊರ್ಪಿನ ಭಾಸ್ಕರ್ ರೈ ಕುಕ್ಕುವಳ್ಳಿ ಬೊಕ್ಕ ತೋನ್ಸೆ ಪುಷ್ಕಳ್ ಕುಮಾರ್ ಅಂಚಿನ ಈ ಸಂಸ್ಥೆದ ಮಾತ ಅಧ್ಯಾಪಕ ವೃಂದದ ಕೆಲೆಗೆ ಎಲ್ಮ ಗುಡು ಉಲಯದ ಸೊಲ್ಮೆ ಸಂದೈತ ಮಲ್ತೊಂದು ಒಂದು ಎನ್ಮನೆ ಪ್ರಶಸ್ತಿ ಎಂದು ಬಂಡೇರು. ಪ್ರಶಸ್ತಿ ಏತನೇ ವರ್ಷಕ್ಕೆ ತಿಕ್ಕೊಂಡೊಂದು ಅವು ಪ್ರಾಧಾನ್ಯತೆಯನ್ನು ಪಡೆಯುವುಜಿ ವಿದ್ಯಾರತ್ನದ ಪ್ರಶಸ್ತಿಯಿಂದ ಪಂಡ ಅವು ಬೆಲ್ಲದ ಲೆಕ್ಕ. ಈ ಬೆಲ್ಲನ ವಾಮೈಟ್ ಅಗ್ಗಿದ ತಿಂದನಲ್ಲ ಐತ ರುಚಿ ಒಂಜೆ ಅಂಚಾದ ವಿದ್ಯಾರತ್ನ ಪ್ರಶಸ್ತಿ ಏತನೇ ವರ್ಷದ ತಿಕ್ಕಡಲ ಐತ ರುಚಿ ಒಂಜೆ ಆದುಪ್ಪುಂಡು. ನನಲಾತ ಮಲ್ಲ ಸಾಧಕೆರೆಗೆ ಇಂಚಿನ ಪ್ರಶಸ್ತಿನ ಕೊರ್ಪಿನಂಚಿನ ಯೋಗ ಭಾಗ್ಯನ ಅರೆಗೆ ಈ ದಂಪತಿಲೆಗೆ ಆ ದೇವೇರು ಒದಗಾದು ಕೊರಡು ಮಂದಾರ ಕೇಶವ ಭಟ್ರನ ನೆಂಪುದ ಒಂಜಿ ದೊಂಪಡು ಈ ಸನ್ಮಾನ ತಿಕ್ಕೊಂಡೊಂದು ಪಣ್ಣಗ ಇಂಕ ಬಾರಿ ಸಂತೋಷ ಐತ ಒಟ್ಟಿಗೆ ಒಂಜಿ ಕೃಷಿಕನ ಪುದರನ್ನು
ನೆಂಪು ಮಲ್ಪುನಂಚಿನ ಒಂಜಿ ವೇದಿಕೆ ಎಲ್ಲ ಕೃಷಿ ಬದುಕಿರದೆ ಬೈದಿನಾಯೆ ಕದ್ರಿ ಕಂಬಳ ಗುತ್ತು ಎನ್ನ ಇಲ್ಲಿ ಕಂಬಳ ನಡಪ ಒಂದಿತ್ತಿನ ಮನತನ ಎಂಕೆಲ್ಲ ಅಂಚಾದ ಕೃಷಿ ಕುಟುಂಬದ ಬೈದಿನ ಎಂಕೆ ಆ ಒಂಜಿ ಕೃಷಿಕನ ಪುದರ್ದ ವೇದಿಕೆಡ್ ಮಂದಾರ ಕೇಶವ ಭಟ್ರು ಯಕ್ಷಗಾನದ ಮಲ್ಲ ಅರ್ಥಧಾರಿ ಪ್ರಸಂಗಕರ್ತೇರು ಮಲ್ಲ ಸಾಹಿತಿ ಮಲ್ಲ ವಿದ್ವಾಂಸರು ಎನ್ನ ಯಕ್ಷಗಾನದ ಒಂಜಿ ಮಲ್ಲ ಸಾಧಕೆಯನ್ನ ದೊಡ್ಡಪ್ಪ ಬಹಳ ಧೂಮನ್ ಶೆಟ್ರಿಂದ ಆರ್ಲ ಮಂದಾರ ಕೇಶವ ಭಟ್ರಲ ಬಹಳ ಆತ್ಮೀಯರಾದಿತ್ತೇರು ಎನ್ನ ಪೊಪ್ಪಲ ಕದ್ರಿ ಕಂಬಳ ಗುತ್ತು ಬಾಲಕೃಷ್ಣ ಶೆಟ್ರು ಆರ್ಲ ಮಂದಾರ ಕೇಶವ ಭಟ್ರನ ಬಾರಿ ಅಭಿಮಾನಿ ಆದಿತ್ತೇರು ಅರ್ನೊಟ್ಟಿಗೆ ಅರ್ಥಪಂತಿನ ಆರ್ಲ ಅಂಚಾದ ಮಂದಾರ ಕೇಶವ ಭಟ್ರನ ಪುದರ್ದ ಒಂಜಿ ಸಭಾಂಗಣಡ್ ನಡತಿನಂಚಿನ ಈ ಕಾರ್ಯಕ್ರಮ ಇಂಕ ನಿಜವಾದಲ ಸಂತೋಷನ ಕೊರುಂಡು ಬೊಕ್ಕೊರ ಪ್ರೀತಿಪೂರ್ವಕವಾದ ಮಾತೆರೆಗ್ಲ ಉಳಲೋರ್ ಮೇದ ಸೊಲ್ಮೆ ಸಂದೈತ ಮಲ್ತದೆ ಇನ್ನಿತ ಸಮ್ಮೇಳನದ ಅಧ್ಯಕ್ಷ ಪೀಠನ ಅಲಂಕಾರ ಮಲ್ದಿನಂಚಿನ ವ್ಯಕ್ತಿ ಅರೆಗೆ ಎನ್ಪ ವರ್ಷಾಂಡ್ ಎನ್ಪನೇ ಕನ್ನಡ ಸಾಹಿತ್ಯ ಪರಿಷತ್ತದ ಆ ಮಹಾ ಸಮ್ಮೇಳನದ ಗುರ್ಕಾರ್ಮ ವಹಿಸೊಂದಿನಂಚಿನ ಎನ್ಪ ವರ್ಷದ ಜವಣನ ಗುರ್ಕಾರ್ಮೆಡ್ ನಡತಿನಂಚಿನ ಈ ಪೊರ್ಲುದ ಲೇಸು ಪೊರ್ಲಾಂಡ್ ಬಾರಿ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನಾಧ್ಯಕ್ಷರಾಗಿರುವ ಡಾಕ್ಟರ್ ನಾ ಡಿಸೋಜ ಹಿರಿಯ ಸಾಹಿತಿ ಅಧ್ಯಕ್ಷರು 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇವರ ಕಿರು ವ್ಯಕ್ತಿ ಪರಿಚಯ ಮಾಡುವುದಕ್ಕೆ ಅತೀವ ಸಂತಸ ಪಡುತ್ತಿದ್ದೇನೆ. ಡಾಕ್ಟರ್ ನಾರ್ಬರ್ಟ್ ಡಿಸೋಜರವರು 1937 ಜೂನ್ 6ರಂದು ದಿವಂಗತ ಫಿಲಿಪ್ ಡಿಸೋಜ ಹಾಗೂ ದಿವಂಗತ ರೂಪಿನಾಬಾಯಿ ಇವರ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಜನಿಸಿರುತ್ತಾರೆ. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ಲೋಕೋಪಯೋಗಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 80ರ ಇಳಿ ವಯಸ್ಸಿನಲ್ಲಿಯೂ ಪಾದರಸದ ಚಲನೆ ಹೊಂದಿರುವ ಇವರ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ. ಕರ್ನಾಟಕ ಸಾಹಿತ್ಯ ಲೋಕದಲ್ಲಿ ಇವರ 100 ಕೃತಿಗಳ ಪಟ್ಟಿಯನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬಂಜೆ ಬೆಂಕಿ, ಈ ನೆಲ ಈ ಜಲ, ಮಾನವ, ಜೀವಕಳೆ, ಮುಳುಗಡೆ, ರಾಗ ವಿರಾಗ ಇಂತಹ ಹಲವಾರು ಕಾದಂಬರಿಗಳು ಅಲ್ಲದೆ ಸ್ವರ್ಗದ ಬಾಗಿಲಲ್ಲಿ ನರಕ, ಪ್ರಜ್ಞಾ ಎಂಬ ನದಿ ಎನ್ನುವ ಸಣ್ಣ ಕಥೆಗಳು, ಕದಂಬ ಮಯೂರ ಶರ್ಮ, ವಾರಹಿ, ಪಾರಿವಾಳಗಳ ದ್ವೀಪ, ಶಾಲೆಗೆ ಹೋಗುವ ಹುಡುಗಿಯರು, ನಾವು ಗೆಳೆಯರು ನಾವು ಎಳೆಯರು ಎನ್ನುವ ಮಕ್ಕಳ ಸಾಹಿತ್ಯ ಗ್ರಂಥಗಳು, ದೇವರಿಗೆ ದಿಕ್ಕು, ಭೂತ ಎನ್ನುವ ನಾಟಕಗಳು, ಏಸು ಕ್ರಿಸ್ತ, ಶಾಂತವೇರಿ ಗೋಪಾಲಗೌಡ, ಮೂಡುಗೋಡು ಹಿರಿಯಣ್ಣಪ್ಪ ಇವರ ಜೀವನ ಚರಿತ್ರೆ ಹೀಗೆ 100 ಕೃತಿಗಳನ್ನು ರಚಿಸಿರುವ ಮಹಾನ್ ಮೇಧಾವಿ. ಇವರ ಸಾಹಿತ್ಯ ಪ್ರತಿಭೆಗಳನ್ನು ಹರಸಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಹುಡುಕಿಕೊಂಡು ಬಂದಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರ, ಸೆನೆಟ್ ಸದಸ್ಯ, ಕರ್ನಾಟಕ ವಿ.ವಿ. ಹಂಪಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಖ್ಯಾತ ಸಾಹಿತಿ ಇವರು. ಇವರ ಕೆಲವೊಂದು ಕೃತಿಗಳು ಚಲನಚಿತ್ರವಾಗಿಯೂ ಮೂಡಿಬಂದಿದೆ. ಅವುಗಳೆಂದರೆ ಕಾಡಿನ ಬೆಂಕಿ, ದ್ವೀಪ, ಬಳುವಳಿ, ಅಂತರ್ಯ, ಬೆಟ್ಟಪುರದ ದಿಟ್ಟ ಮಕ್ಕಳು. ಇವರ ಕೆಲವೊಂದು ಪುಸ್ತಕಗಳು ಪಠ್ಯಪುಸ್ತಕವಾಗಿ ಕೂಡ ಮೂಡಿಬಂದಿದೆ. ಇವರ ಮುಳುಗಡೆ ಕೃತಿಯು ಕುವೆಂಪು ವಿಶ್ವವಿದ್ಯಾನಿಲಯದ BA, BSc, BCom ತರಗತಿಗಳಿಗೆ, ಕೊಳಗ ಎನ್ನುವಂತಹ ಕೃತಿ ಬೆಂಗಳೂರು ವಿಶ್ವವಿದ್ಯಾನಿಲಯದ BA ತರಗತಿಗಳಿಗೆ, ಮುಳುಗಡೆ ಎನ್ನುವ ಕೃತಿ ಮಂಗಳೂರು ವಿಶ್ವವಿದ್ಯಾನಿಲಯದ BCom ತರಗತಿಗೆ ಪಠ್ಯಪುಸ್ತಕವಾಗಿರುತ್ತದೆ. ಡಾಕ್ಟರ್ ನಾರ್ಬರ್ಟ್ ಡಿಸೋಜರವರು ಸಾಹಿತ್ಯ ಲೋಕದಲ್ಲಿ ಸಾಗರದಷ್ಟು ಸಾಧನೆ ಮಾಡಿರುವವರು. ಅವರ ಸಾಧನೆಯನ್ನು ಒಂದು ಬೊಗಸೆಯನ್ನಷ್ಟೇ ನಿಮ್ಮ ಮುಂದೆ ಪರಿಚಯಿಸಿದ್ದಾರೆ. ಕಾರ್ಯವನ್ನು ಮಾಡಿರುವವರು ಅವರ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿದಂಥ ಶಿಕ್ಷಕಿ ಶ್ರೀಮತಿ ಪ್ರೀತಿಕಾ ಇವರಿಗೆ ಧನ್ಯವಾದಗಳು. ಈಗ ರತ್ನೋತ್ಸವ 2018ರ ನಾಡು ನುಡಿ ವೈಭವದ ರಥೋತ್ಸವ 2018ರ ಸರ್ವಾಧ್ಯಕ್ಷರು ಆಗಿರುವಂತಹ ಶ್ರೀ ಡಾಕ್ಟರ್ ನಾರ್ಬರ್ಟ್ ಡಿಸೋಜ ಇವರನ್ನು ಸನ್ಮಾನಿಸುವಂತಹ ಅಪೂರ್ವ ಗಳಿಗೆ ಎಲ್ಲ ಪ್ರೇಕ್ಷಕ ಮಿತ್ರರು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 80ರ ಇಳಿ ವಯಸ್ಸಿನಲ್ಲಿಯೂ ಕೂಡ ನಿಜವಾಗಿಯೂ ಪಾದರಸದಂತಹ ಚಲನೆಯನ್ನು ಹೊಂದಿ ಸಾಹಿತ್ಯ ಲೋಕದಲ್ಲಿ ಅತ್ಯದ್ಭುತ ಸಾಧನೆ ಮಾಡಿರುವವರು, ಅಲ್ಲದೆ
80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವವರು. ಇದುವರೆಗೆ ಸುಮಾರು 8 ಪ್ರಶಸ್ತಿಗಳು ನಾವು ನೀಡಿದರೂ ಕೂಡ ನಮ್ಮಲ್ಲಿ ಈ ಸಮ್ಮೇಳನ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಯಾರನ್ನು ಕೂಡ ಆಯ್ಕೆ ಮಾಡಿಲ್ಲ. ಈ ವರ್ಷ ವಿಶೇಷವಾಗಿ 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಈ ಒಂದು ನಮ್ಮ ವಿದ್ಯಾರತ್ನ ರತ್ನೋತ್ಸವ 2018ರ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂಥದ್ದು ಬಹಳ ಹೆಮ್ಮೆಯ ಹಾಗೂ ಗೌರವದ ಸಂಕೇತ. ಬೆಳಿಗ್ಗೆ ಕೂಡ ನನ್ನನ್ನು ಒಂದು ಜೀಪಿನಲ್ಲಿ ಕೂರಿಸಿ ಜಾನಪದ ಕಲೆಗಳ ಪ್ರದರ್ಶನವನ್ನು ಮಾಡ್ತಾ ನನ್ನನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದಿದ್ದೀರ. ಈ ಎಲ್ಲ ಗೌರವ, ನೀವು ತೋರಿಸಿರುವ ಈ ಪ್ರೀತಿ, ಮಾನ, ಸನ್ಮಾನ ಎಲ್ಲವೂ ಕೂಡ ನನಗಲ್ಲ, ಅದು ಕನ್ನಡ ಭುವನೇಶ್ವರಿಗೆ ಸೇರಿದ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕನ್ನಡ ಸಾಹಿತ್ಯವನ್ನು ಭಾಳ ಪ್ರೀತಿಸ್ತೇವೆ, ತುಂಬ ಗೌರವಿಸುತ್ತೇವೆ. ಬೇರೆ ಯಾವುದೇ ಕಲಾ ಮಾಧ್ಯಮಗಳಿಗೆ ಇಲ್ಲದೇ ಇರುವಂತಹ ಗೌರವವನ್ನು, ಬೆಲೆಯನ್ನು ನಾವು ಸಾಹಿತ್ಯಕ್ಕೆ ಕೊಡ್ತೇವೆ. ಸಾಹಿತ್ಯ ಅಂದ ಕೂಡಲೇ ನಮಗೆ ಒಂದು ರೀತಿಯ ರೋಮಾಂಚನವಾಗುತ್ತೆ, ನಮ್ಮ ಮನಸ್ಸು ಹುರುಪುಗೊಳ್ಳುತ್ತೆ, ಮನಸ್ಸಿಗೆ ಏನೋ ಒಂದು ಸಂತೋಷ ಆಗುತ್ತೆ. ಏನು ಸಾಹಿತ್ಯದಲ್ಲಿ ಅಂಥದ್ದು ಏನಿದೆ? ನಾವು ಸ್ವಲ್ಪ ಯೋಚನೆಯನ್ನು ಮಾಡಿದಾಗ ಸಾಹಿತ್ಯ ಯಾವತ್ತೂ ಕೂಡ 2 ಅಂಶಗಳನ್ನು ತನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡುತ್ತೆ. ಸಾಹಿತ್ಯ ಮೊಟ್ಟ ಮೊದಲನೆಯದಾಗಿ ಒಂದು ಭಾಷೆಯನ್ನು ದುಡಿಸಿಕೊಳ್ಳುತ್ತೆ. ಸಾಹಿತ್ಯದ ಶ್ರೇಷ್ಠತೆ ಇರೋದು ಅದು ಬಳಸಿಕೊಳ್ಳುವಂತಹ ಭಾಷೆಯಲ್ಲಿ. ಭಾಷೆಯನ್ನು ಬಳಸಿಕೊಳ್ಳುವುದರ ಮೂಲಕ ನಾವು ಹಲವು ಪವಾಡಗಳನ್ನು ಮಾಡ್ಬೋದು. ನಾನು ಒಂದು ಶಬ್ದವನ್ನು ಹೇಳಿದರೆ ತಕ್ಷಣ ನಿಮಗೆ ಕೋಪ ಬರುತ್ತೆ, ಮತ್ತೊಂದು ಶಬ್ದವನ್ನು ಹೇಳಿದರೆ ನಿಮಗೆ ಸಂತೋಷ ಆಗುತ್ತೆ. ನಾನು ಏನೋ ಒಂದನ್ನು ನಿಮಗೆ ಕೊಡಬೇಕು ಅಂತ ಇಲ್ಲ, ಕೇವಲ ಭಾಷೆಯ ಶಬ್ದಗಳ ಬಳಕೆಯಿಂದ ನಿಮ್ಮ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಉಂಟು ಮಾಡುವಂಥ ಶಕ್ತಿ ಆ ಭಾಷೆಗೆ ಇದೆ. ಇಂಥ ಭಾಷೆಯನ್ನು ನಾವು ಉಳಿಸಿಕೊಂಡು ಬರಬೇಕು, ಬೆಳೆಸಿಕೊಂಡು ಬರಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ನಮ್ಮ ಲೇಖಕರು ಭಾಳ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಇದೇ ವೇದಿಕೆಯ ಮೇಲೆ ನಿಂತು ಮಾತಾಡಿದ ಎಲ್ಲ ಸ್ನೇಹಿತರು ಕೂಡ ಮಾತನಾಡಿದ್ದು ಭಾಷೆಯ ಬಗ್ಗೆ. ಭಾಷೆ ಅನ್ನೋದನ್ನು ನಾವು ಬಿಟ್ಟರೆ ಬಹುಶಃ ನಮ್ಮ ಬದುಕಿಗೆ ಅರ್ಥ ಸಿಗೋದಿಲ್ಲವೇನೋ ಅಂತ ನನಗೆ ಅನಿಸುತ್ತೆ. ಭಾಷೆಯನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು. ನೀವು ಕೇಳಿದ್ದೀರ, ಭಾಷೆ ಅನ್ನುವಂಥದ್ದು ಬಹಳ ಪರಿಣಾಮಕಾರಿಯಾದಂಥ ಒಂದು ವಸ್ತು ಅನ್ನುವಂತಹ ಮಾತನ್ನು. ಕನ್ನಡದ ಮೇಲೆ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವ ಭಾಳ ಹೆಚ್ಚಾಗಿ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ಒಪ್ಕೊಂಡಿದ್ದೇವೆ. ಕುವೆಂಪು ಅವರು ಒಂದು ಸಣ್ಣ ಕಥೆಯನ್ನು ಹೇಳ್ತಾ ಇದ್ದರು. ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇರಬೇಕಾದ್ರೆ ಇಂಗ್ಲೀಷ್ ಅನ್ನುವ ಒಂದು ಗೂಟವನ್ನು ನೆಟ್ಟು ಅದಕ್ಕೆ ಕನ್ನಡ ಅನ್ನುವ ನಾಯಿಯನ್ನು ಕಟ್ಟಾಕಿದ್ರೆ ಅಂತ. ಈ ನಾಯಿ ಆ ಇಂಗ್ಲೀಷ್ ಗೂಟದ ಸುತ್ತ ಇಂಗ್ಲೀಷ್ 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 ಅಂತ ಹೇಳಿಕೊಂಡು ಸುತ್ತ ಹೊಡಿತಾ ಇತ್ತಂತೆ. 1947ರಲ್ಲಿ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗಬೇಕಾದ್ರೆ ಆ ಇಂಗ್ಲೀಷ್ ಗೂಟವನ್ನು ಕಿತ್ಕೊಂಡು ಹೋದ್ರಂತೆ. ಆದರೆ ಅಲ್ಲಿ ಆ ಗೂಟ ಇನ್ನೂ ಇದೆ ಅನ್ನುವ ಭ್ರಮೆಯಲ್ಲಿ ಆ ಕನ್ನಡದ ನಾಯಿ ಅಲ್ಲಿಯೇ ಇವತ್ತು ಸುತ್ತ ಹೊಡಿತಾ ಇದೆ ಅಂತ ಕುವೆಂಪು ಹೇಳ್ತಾ ಇದೆ. ಎಂಥ ಉದಾಹರಣೆ ನೋಡಿ. ನಾವು ಇಂಗ್ಲೀಷಿನಿಂದ ಆಚೆಗೆ ಬರಲಿಕ್ಕೆ ಒಪ್ಪೋದಿಲ್ಲ. ಇಂಗ್ಲೀಷು ಶ್ರೇಷ್ಠವಾದ ಭಾಷೆ, ವಿಶ್ವವೆಲ್ಲ ಗೌರವಿಸುವಂಥ ಒಂದು ಭಾಷೆ ಅನ್ನೋದ್ರ ಅನುಮಾನ ಇಲ್ಲ. ಆದರೆ ಕನ್ನಡಕ್ಕಿಂತ ದೊಡ್ಡದು ಇಂಗ್ಲೀಷ್ ಅಲ್ಲ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿಯೇ ಕನ್ನಡ ಬದುಕಿತ್ತು. ಶಿಲಪ್ಪದಿಗಾರಂ ಅನ್ನುವಂಥ ಒಂದು ತಮಿಳು ಗ್ರಂಥದಲ್ಲಿ ಕನ್ನಡದ ಬಗ್ಗೆ ಮಾತಾಡ್ತಾನೆ ಅದರ ಕರ್ತರು. ಆ ಶಿಲಪ್ಪದಿಗಾರಂ ಅನ್ನುವಂಥ ಗ್ರಂಥ ಹೊರಬಿದ್ದಿದ್ದು
ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ. ಲೆಕ್ಕ ಹಾಕಿ ಕನ್ನಡಕ್ಕೆ ಎಂಥ ಪ್ರಾಚೀನತೆ ಇದೆ ಅನ್ನುವಂಥ ವಿಷಯವನ್ನು, ಇಂಥ ಪ್ರಾಚೀನವಾದ ಒಂದು ಭಾಷೆಯನ್ನು, ಆ ಭಾಷೆಯಲ್ಲಿ ಏನೂ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ನಿರ್ಲಕ್ಷ್ಯ ಮಾಡೋದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ನಾರಾಯಣಪ್ಪ ಗದಗಿನ ಭಾರತದ ಮೊದಲ ಪುಟದಲ್ಲಿಯೇ ಒಂದು ಪದ್ಯವನ್ನು ಬರೀತಾರೆ. ಸಂಬಂಧ ಸೂಚಕವಾದ ಶಬ್ದಗಳನ್ನು ಯಾವ ರೀತಿಯಲ್ಲಿ ಬಳಸಬಹುದು ಅನ್ನೋದಕ್ಕೆ ಆ ಪದ್ಯ ಒಂದು ಉದಾಹರಣೆ. ಇದರ ಜೊತೆಗೆ ಸಂಬಂಧಗಳನ್ನು ನಮ್ಮ ನಾಡಿನಲ್ಲಿ ನಾವು ಯಾವ ರೀತಿಯಲ್ಲಿ ಜೋಡಿಸಿಕೊಂಡು ಹೋಗಿದ್ವಿ ಅನ್ನೋದಕ್ಕೂ ಆ ಪದ್ಯ ಉದಾಹರಣೆ. ನಾರಾಯಣಪ್ಪ ಹೇಳ್ತಾನೆ, ವೇದ ಪುರುಷನ ಸುತನ ಸಹೋದರನ ಮಗನ ಹೆಮ್ಮಗನ ಮಾತುಳನ ರೂಪನ ಅತಿ ಭುಜ ಬಲದಿ ಕಾದಿ ಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಆದಿಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ. ಸಂಬಂಧಗಳನ್ನು ಯಾವ ರೀತಿಯಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ಆತ ಜೋಡಿಸಿದ್ದಾನೆ ನಾವು ನೋಡಬೇಕು. ಇವತ್ತೇನಾಗಿದೆ, ನಮ್ಮ ಮಕ್ಕಳಿಗೆ ಗೊತ್ತಿರೋದು 2 ಶಬ್ದಗಳು, ಒಂದು ಆಂಕಲ್ಲು ಮತ್ತೊಂದು ಆಂಟಿ. ನಮ್ಮ ಮನೆಗೆ ತರಕಾರಿ ತರೋನು ಅಂಕಲ್ಲು, ಹಾಲು ತಂದು ಕೊಡೋಳು ಆಂಟಿ. ಯಾವುದೇ ಹೆಂಗಸು ನಮ್ಮ ಮನೆಗೆ ಬರಲಿ ಆಕೆ ನಮಗೆ ಆಂಟಿ ಆಗ್ತಾಳೆ. ಒಬ್ಬ ಗಂಡಸು ನಮ್ಮ ಮನೆಗೆ ಬಂದರೆ ಅಂಕಲ್ ಆಗ್ತಾನೆ. ಈ ಆಂಟಿ ಅಂಕಲ್ ಅನ್ನುವ ಶಬ್ದಗಳು ಕನ್ನಡದಲ್ಲಿರುವಂಥ ಹಲವಾರು ಸಂಬಂಧ ಸೂಚಕ ಶಬ್ದಗಳನ್ನು ನಾಶ ಮಾಡಿಬಿಟ್ಟಿವೆ. ಇದರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು. ಇತ್ತೀಚೆಗೆ ಇಂಗ್ಲೀಷಿನ ಆಕ್ಸ್ಫರ್ಡ್ ಡಿಕ್ಷನರಿಯ 27ನೇ ಪ್ರತಿ ಮುದ್ರಣವಾಯಿತು. 27ನೇ ಎಡಿಷನ್ ಮುದ್ರಣವಾಗ್ತಾ ಇರಬೇಕಾದ್ರೆ ಆ ಎಡಿಷನ್ನಿಗೆ ಒಂದು ಮುನ್ನುಡಿಯನ್ನು ಬರೆದ ಒಬ್ಬ ಲೇಖಕ ಒಂದು ಮಾತನ್ನು ಹೇಳ್ತಾನೆ. ಈ ಕೃತಿಯಲ್ಲಿ ಇಂಗ್ಲೀಷಿನ 27ನೆಯ ಎಡಿಷನ್ನಲ್ಲಿ ತಾವು ಕೆಲವು ಹೊಸ ಶಬ್ದಗಳನ್ನು ಸೇರಿಸಿದ್ದೇವೆ, ಬೇರೆ ಭಾಷೆಯಿಂದ ಶಬ್ದಗಳನ್ನು ತೆಗೆದು ನಾವು ಜೋಡಿಸಿದ್ದೇವೆ ಅನ್ನೋ ಮಾತನ್ನು ಆ ಸಂಪಾದಕ ಹೇಳ್ತಾನೆ. ಯಾವ ಶಬ್ದ ನಮ್ಗೆ ಆಶ್ಚರ್ಯ ಆಗ್ಬೋದು. ಕನ್ನಡದ ಅಣ್ಣ ಅನ್ನುವಂಥ ಶಬ್ದವನ್ನು ಹೊಸದಾಗಿ ಅವರು ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಸೇರಿಸಿದ್ದಾರೆ. ಕನ್ನಡದ ಅಣ್ಣ ಇವತ್ತು ಇಡೀ ಪ್ರಪಂಚದಲ್ಲಿ ಜನಪ್ರಿಯವಾಗ್ತಾ ಇದೆ, ಪ್ರಖ್ಯಾತವಾಗ್ತಾ ಇದೆ. ಲಕ್ಷಾಂತರ ಜನ ಶಬ್ದವನ್ನು ಇವತ್ತು ಬಳಸ್ತಾ ಇದ್ದಾರೆ. ಹೀಗೆ ಕನ್ನಡಕ್ಕೆ ಇರುವಂಥ ಒಂದು ಗೌರವವನ್ನು ನಾವು ಕಂಡುಕೊಳ್ಳಬೇಕಾಗಿದೆ, ಆ ಗೌರವವನ್ನು ನಾವು ಉಳಿಸಿಕೊಳ್ಳಬೇಕಾಗಿದೆ. ಈ ಕಾರಣಕ್ಕೋಸ್ಕರ ಸಾಹಿತ್ಯ ಯಾವತ್ತೂ ಕೂಡ ಭಾಷೆ ಅನ್ನುವಂಥ ಒಂದು ಮಾಧ್ಯಮವನ್ನು ತೆಗೆದುಕೊಂಡು ಆ ಮೂಲಕ ಆ ಭಾಷೆಯನ್ನು ಬಳಸುವವರ ಮೇಲೆ, ಭಾಷೆಯನ್ನು ಉಪಯೋಗಿಸುವವರ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ನಾವು ಖಂಡಿತ ನಮ್ಮ ಭಾಷೆಯನ್ನು ಮರೆಯಬಾರದು. ಯಾವ ಕನ್ನಡದ ಸಾಹಿತಿಯೂ ಇಂಗ್ಲೀಷಿನ ದ್ರೋಹಿ ಅಲ್ಲ. ನಾವೆಲ್ಲ ಇಂಗ್ಲೀಷನ್ನು ಲೈಕ್ ಮಾಡ್ತೇವೆ, ಇಂಗ್ಲೀಷನ್ನು ಮೆಚ್ಚಿಕೊಳ್ತೇವೆ, ಇಂಗ್ಲೀಷನ್ನು ನಾವೆಲ್ಲ ಬಯಸ್ತೇವೆ. ಆದರೆ ಕನ್ನಡವನ್ನು ಕೊಂದು, ಕನ್ನಡವನ್ನು ತುಳಿದು, ಕನ್ನಡವನ್ನು ನಿಕೃಷ್ಟವಾಗಿ ಕಂಡು ಇಂಗ್ಲೀಷನ್ನು ಉದ್ಧಾರ ಮಾಡ್ತೀವಿ ಅನ್ನೋ ಮನೋಭಾವ ಇದೆಯಲ್ಲ, ಇದನ್ನು ನಾವು ಬಿಡಬೇಕು. ಈ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ನನಗೆ ಬಹಳ ಸಂತೋಷ ಆದ ಕಾರಣ, ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಕನ್ನಡದ ಒಂದು ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಏರ್ಪಡಿಸಿದೆ. ಎಷ್ಟೋ ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಕನ್ನಡ ಶಬ್ದವನ್ನು ಬಳಸಿದರೆ ಅಲ್ಲಿಯ ಶಿಕ್ಷಕರು ಫೈನ್ ಹಾಕ್ತಾರೆ, ದಂಡ ವಿಧಿಸ್ತಾರೆ. ಆದರೆ ಇಲ್ಲಿ ಕನ್ನಡಕ್ಕೋಸ್ಕರ, ಕನ್ನಡ ಸಂಸ್ಕೃತಿಗೋಸ್ಕರ, ಕನ್ನಡ ಭಾಷೆಗೋಸ್ಕರ, ಕನ್ನಡದ ಕಲೆಗೋಸ್ಕರ ಈ ಶಾಲೆಯ ಅಧ್ವರ್ಯರು ಕೆಲಸ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಈ ಕಾರಣಕ್ಕೆ ನಾನು ರವೀಂದ್ರ ಶೆಟ್ಟಿ ಅವರನ್ನು ಅಭಿನಂದಿಸ್ತೇನೆ. ನೀವು ಮಾಡ್ತಾ ಇರೋ ಈ ಕೆಲಸ ಕನ್ನಡದ ಪ್ರಗತಿಗೆ, ಕನ್ನಡದ ಬೆಳವಣಿಗೆಗೆ ಕಾರಣವಾಗುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಸಾಹಿತ್ಯ ಯಾವತ್ತೂ ಕೂಡ ಮನುಷ್ಯನ ಬದುಕನ್ನು ಗಮನದಲ್ಲಿ ಇಟ್ಕೊಳ್ಳುತ್ತೆ. ಮನುಷ್ಯ ಹೇಗೆ ಬದುಕ್ತಾ ಇದ್ದಾನೆ, ಯಾವ ರೀತಿಯ ಬದುಕನ್ನು ಸಾಗಿಸಿದರೆ ಅವನಿಗೆ ಸಂತೋಷ ಆಗುತ್ತೆ, ಅವನ ಬದುಕಿಗೆ ಒಂದು ಅರ್ಥ ಬರುತ್ತೆ, ಬದುಕು ಸರಿಯಾದ ರೀತಿಯಲ್ಲಿ ನಡೆಸುವ ಹಾಗೆ ಸಾಹಿತ್ಯ ಹೇಳ್ತಾ ಹೋಗುತ್ತೆ. ಸಾಹಿತ್ಯ ಯಾವತ್ತೂ ಮನುಷ್ಯನ ಬದುಕನ್ನು ಕಾಪಾಡುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೆ. ಒಬ್ಬ
ಪಾಕಿಸ್ತಾನ ಕವಿ ಅಗರ್ವಾಲ್ ಅಂತ ಹೇಳಿ ಅವನ ಹೆಸರು. ಅವನೊಂದು ಪದ್ಯವನ್ನು ಬರೀತಾರೆ. ಸಾಹಿತ್ಯ ಏನನ್ನು ಮಾಡಬೇಕು, ಸಾಹಿತ್ಯ ಆದವನ ಕರ್ತವ್ಯ ಏನು ಅನ್ನೋದನ್ನು ಪದ್ಯದಲ್ಲಿ ಆತ ಹೇಳ್ತಾನೆ. ಅವನು ಒಬ್ಬ ರಾಜಕಾರಣಿ, ಅವನು ಬಾಂಬನ್ನು ಸೃಷ್ಟಿ ಮಾಡಿದ, ಅವನಿಗೆ 10 ಚಾವಟಿಯ ಏಟುಗಳನ್ನು ಕೊಡಿ. ಅವನು ಒಬ್ಬ ರಾಜಕಾರಣಿ, ಆತ ಬಾಂಬನ್ನು ಸೃಷ್ಟಿ ಮಾಡಿದ್ದ, ಅವನಿಗೆ 10 ಚಾವಟಿ ಏಟುಗಳನ್ನು ಕೊಡಿ. ಅವನು ಒಬ್ಬ ಪುರೋಹಿತ, ಅವನು ಬಾಂಬಿಗೆ ಧರ್ಮದ ಹೆಸರನ್ನು ಇಟ್ಟ, ಅವನಿಗೆ 50 ಚಡಿ ಏಟುಗಳನ್ನು ಕೊಡಿ. ಅವನು ಒಬ್ಬ ಲೇಖಕ, ಅವನಿದ್ದು ಬಾಂಬು ಸೃಷ್ಟಿಯಾಯಿತು, ಅವನಿಗೆ 100 ಚಡಿ ಏಟುಗಳನ್ನು ಕೊಡಿ. ಎಷ್ಟು ಅರ್ಥಪೂರ್ಣವಾದ ಪದ್ಯ ನೋಡಿ ಅಗರ್ವಾಲ್ ಬರೆದಿರೋದು. ಒಬ್ಬ ರಾಜಕಾರಣಿ ಬಾಂಬನ್ನು ಸೃಷ್ಟಿ ಮಾಡ್ತಾನೆ, ಒಬ್ಬ ಧಾರ್ಮಿಕ ವ್ಯಕ್ತಿ ಬಾಂಬಿಗೆ ಧರ್ಮದ ಬಣ್ಣವನ್ನು ಕೊಡ್ತಾನೆ. ಅದೇ ಒಬ್ಬ ಲೇಖಕ, ಅವನು ಇಲ್ಲಿ ಇದ್ದೂ ಕೂಡ ಒಂದು ಬಾಂಬು ಸೃಷ್ಟಿಯಾಗುತ್ತೆ ಅಂತಂದರೆ ತಪ್ಪು ಲೇಖಕನದ್ದು ಅಂತ ಹೇಳ್ತಾನೆ ಆ ಕವಿ. ಲೇಖಕನಾದವನು ಯಾವತ್ತೂ ಕೂಡ ತನ್ನ ಸಮಾಜದ ಒಳಿತಿಗೋಸ್ಕರ, ತನ್ನ ಸಮಾಜದ ಏಳಿಗೆಗೋಸ್ಕರ, ತನ್ನ ಸಮಾಜದಲ್ಲಿ ಒಳ್ಳೆಯ ಅಭಿಪ್ರಾಯಗಳು ಮೂಡೋದಕ್ಕೋಸ್ಕರ ಕೆಲಸವನ್ನು ಮಾಡ್ತಾನೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಬಹುಶಃ ಇಂಥ ಒಂದು ಭಾವನೆಯನ್ನು ಆತ ಸೃಷ್ಟಿ ಮಾಡೋದರಿಂದ ನಮಗೆ ಸಾಹಿತ್ಯ ಮೂಲಕ ನಾವು ನಮ್ಮ ಬದುಕನ್ನು ಸರಿಪಡಿಸಿಕೊಳ್ಳಲಿಕ್ಕೆ, ಬದುಕನ್ನು ಸರಿಯಾದ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸ್ನೇಹಿತರೆ, ಹೆಚ್ಚು ಮಾತಾಡುವ ಅವಶ್ಯಕತೆ ನನಗೆ ಕಾಣ್ತಾ ಇಲ್ಲ. ಬೆಳಗ್ಗೆಯಿಂದ ಇಲ್ಲಿಯ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ. ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಸ್ನೇಹಿತರು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮೆರವಣಿಗೆಯ ಬಗ್ಗೆ ನಾನು ಹೆಚ್ಚು ಹೊಗಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಮೆರವಣಿಗೆಯ ಪ್ರಧಾನ ವ್ಯಕ್ತಿ ನಾನೇ ಆಗಿದ್ದೆ. ಆದರೆ ನಾನು ಗಮನಿಸಿದ ಒಂದು ವಿಷಯ, ಬೆಳಿಗ್ಗೆ ನಾನು ಹೇಳಿದ್ದೀನಿ ಮತ್ತು ಹೇಳ್ತೀನಿ, ಎಲ್ಲ ಧರ್ಮವನ್ನು ಪ್ರತಿನಿಧಿಸುವಂತಹ ಜನ ಆ ಮೆರವಣಿಗೆಯಲ್ಲಿತ್ತು. ನಮ್ಮ ಮುಸ್ಲಿಂ ಬಂಧುಗಳ ದಪ್ಪ ಆ ಮೆರವಣಿಗೆಯ ಪ್ರಥಮ ಆಕರ್ಷಣೆಯಾಗಿತ್ತು. ಭಾಳ ಸೊಗಸಾಗಿ ದಪ್ಪಾದ ಆಟವನ್ನು ಆ ಮಕ್ಕಳು ನಡೆಸಿ ತೋರಿಸಿದರು. ಹಾಗೆಯೇ ಇವತ್ತು ಮಧ್ಯಾಹ್ನ ಇಲ್ಲಿ ನಡೆದಂತಹ ಭಾಷಾ ಗೋಷ್ಠಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ತುಳು ಭಾಷೆಯನ್ನು ಕುರಿತು ಒಂದು ಗೋಷ್ಠಿ ನಡೀತು. 3 ಜನ ಸ್ನೇಹಿತರು ತುಂಬ ಚೆನ್ನಾಗಿ ಮಾತಾಡಿದರು. ತುಳುವರು ಕರ್ನಾಟಕಕ್ಕೆ ಕೊಟ್ಟಿರುವ ಕೊಡುಗೆ ಬಹಳ ದೊಡ್ಡದು. ನಮ್ಮ ಸಾಂಸ್ಕೃತಿಕ ಕ್ಷೇತ್ರಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ, ಜಾನಪದ ಕ್ಷೇತ್ರಕ್ಕೆ ಅವರು ನೀಡಿರುವಂಥ ಕೊಡುಗೆ ಅತ್ಯಪೂರ್ವವಾದದ್ದು. ಅದನ್ನು ಗುರುತಿಸುತ್ತಾ ಕರ್ನಾಟಕದಲ್ಲಿ ತುಳುವ ಭಾಷೆ ಯಾಕೆ ಬಹಳ ಮುಖ್ಯ ಅನ್ನುವ ಹಾಗೆ 3 ಜನ ಸ್ನೇಹಿತರು ಭಾಳ ಒಳ್ಳೆಯ ಮಾತುಗಳನ್ನು ಆಡಿದರು. ತುಳುವರು ನಮ್ಮ ಜೊತೆಯಲ್ಲಿ ಇರಬೇಕು. ಕನ್ನಡಿಗರ ಜೊತೆಯಲ್ಲಿ ತುಳುವರಿದ್ದರೆ ಈ ನಾಡಿಗೊಂದು ಬೆಲೆ, ಈ ನಾಡಿಗೊಂದು ಗೌರವ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆಯೇ ಇಲ್ಲಿ ನಡೆದ ಕವಿಗೋಷ್ಠಿ ಕೂಡ ಬಹಳ ಅರ್ಥಪೂರ್ಣವಾಗಿ ನಡೆಸಿಕೊಟ್ರು ಸ್ನೇಹಿತರು. ಒಬ್ಬರು ಕವಿತೆಯನ್ನು ಓದೋದು, ಇನ್ನೊಬ್ಬರು ಆ ಕವಿತೆಯನ್ನು ಕುರಿತಂತೆ ಒಂದು ಚಿತ್ರವನ್ನು ಬರೆಯೋದು, ಮೂರನೆಯವರೊಬ್ಬರು ಆ ಕವಿತೆಯನ್ನು ಹಾಡೋದು. ಒಂದು ಕವಿತೆ, ಒಂದು ವಸ್ತು 3 ವಿಧಾನದಲ್ಲಿ ಹೊರಬೀಳುವುದರ ಮೂಲಕ ನಮ್ಮ ಮನಸ್ಸನ್ನು ತಟ್ಟಿದ ಆ ಘಟನೆ ಇವತ್ತಿಗೂ ನಾನು ಯಾವತ್ತೂ ಮರೆಯಲಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೊನೆಗೆ ಮಕ್ಕಳು ಮಾಡಿದಂಥ ಯಕ್ಷಗಾನ ಭಾಳ ಅದ್ಭುತವಾಗಿತ್ತು. ಈ ಮಕ್ಕಳು, ನಾವು ಯಾರನ್ನು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದುವಂಥ ಮಕ್ಕಳು ಅಂತ ಹೇಳಿ ಕನಿಷ್ಠವಾಗಿ ಕಾಣ್ತೇವೆ, ಈ ಮಕ್ಕಳು ನಮ್ಮ ಯಕ್ಷಗಾನವನ್ನು, ನಮ್ಮ ಯಕ್ಷಗಾನದ ವೇಷಭೂಷಣಗಳನ್ನು, ನಮ್ಮ ಯಕ್ಷಗಾನದ ಮಾತುಗಾರಿಕೆಯನ್ನು ತಮ್ಮದನ್ನಾಗಿ ಮಾಡಿಕೊಂಡು ಈ ಅಭಿನಯಿಸಿದ ಒಂದು ಪ್ರಸಂಗ ಬಹಳ ರೋಚಕವಾಗಿ. ಹಲವಾರು ಗಣ್ಯರು ವೇದಿಕೆಯಲ್ಲಿರುವವರು ನಮ್ಮೊಂದಿಗೆ ಬೆಳಗಿನಿಂದ ಸಂಜೆ ತನಕ ಇದ್ದಾರೆ. ಈಗಾಗಲೇ ಅವರನ್ನು ಗೌರವಿಸಲಾಗಿದೆ. ಈಗ ಸಮಾರಂಭದಲ್ಲಿ ನಮ್ಮೊಂದಿಗಿರುವಂತಹ ಕೆಲವೊಂದು ಗಣ್ಯರಿಗೆ ನಮ್ಮ ಶಾಲೆಯ ಅಧ್ಯಕ್ಷರು ಇದೀಗ ಸ್ಮರಣಿಕೆಯನ್ನು ನೋಡಿ ಗೌರವಿಸ್ತಾ ಇದ್ದಾರೆ. ಶ್ರೀ ಸಿ ಭಂಡಾರಿಯವರಿಗೆ ಸ್ಮರಣಿಕೆಯನ್ನು ನೀಡಿ, ಅದೇ ರೀತಿಯಲ್ಲಿ ಶ್ರೀ ಡಾಕ್ಟರ್ ಎಂ ಮುರಳಿ ಕುಮಾರಿ ಅವರಿಗೆ, ಅದೇ ರೀತಿಯಲ್ಲಿ ಅಂಚನೆ ಈ ಒಂಜಿ ವೇದಿಕೆಡೆ ಎಣಲಕ್ಕಂತನಾಗಿ ಒಂಜಿ
ಅವಕಾಶ ತೆಗೆದು ಬಂಡ ಭಾರಿ ಸಂತೋಷ ದಯಗೊಂಡ ಎಂಕಲ್ನ ಈ ವಿದ್ಯಾರತ್ನದ ಅಧ್ಯಕ್ಷರಾಯಣ ಚಿತ್ತನ ರವೀಂದ್ರ ಶೆಟ್ಟಿ ದಯಗೊಂಡ ಆರು ಎಂಕಲು ಭಾರಿ ಆತ್ಮೀಯರು ಭಾರಿ ಪ್ರೀತಿಪೂರ್ವಕವಾದ ಲೈದಿನಕ್ಕೆ ಆರ್ನ ಹೋಗುಡುಗೆ ವೈದ ಭಾರಿ ಸಂತೋಷವನ್ನು ದಯಗೊಂಡ ಈತ ಮಲ್ಲ ಈ ಸಂಸ್ಥೆ ಭಾರಿ ಪುಗರತೆ ಪಡೆವೊಂದು ಭಾರಿ ಎತ್ತರಗೂ ಬೆಳೆಯೊಂದುಂಡು ಇದು ನಂಗೆ ತಿಳಿದಿನ ದಯಗೊಂಡ ವಿದ್ಯಾರತ್ನ ಶಾಲೆ ಸಂಸ್ಥೆ ಒಂಜಿ ಭಾರಿ ಒಳ್ಳೆಯದು ನಮ್ಮ ಈ ಸಮಾಜಗೂ ಇಡೀ ರಾಜ್ಯಗೂ ರಾಷ್ಟ್ರ ಮಟ್ಟಡು ಒಂಜಿ ಭಾರಿ ಪುಗರತೆಯನ್ನು ಕೊಡದು ಈ ಸಂಸ್ಥೆ ನನಾತ್ ಎತ್ತರಗೂ ಬೆಲೆವಡೆ ಎಂಗಳಿಗೆ ಅವಕಾಶ ಮಲ್ತನ ಕುರ್ನೆಕ್ ತನ್ನ ಒಂದಿಶ ಒಂದು ಎರಡು ಪಾತ್ರ ಉಂಟವೆ 2018-19 ಸಾಲಿನ ಜನರಲ್ ಪ್ರೊಫಿಷಿಯನ್ಸಿ ಸಾಮಾನ್ಯ ಕುಶಲತೆಯ ಒಂದು ಬಹುಮಾನವನ್ನು ಈಗ ನಾವಿಲ್ಲಿ ಕೊಡ್ತಾ ಇದ್ದೇವೆ. ಮೊದಲದಾಗಿ LKG ತುಳು ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ AC ಭಂಡಾರಿ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. LKGA ದಯವಿಟ್ಟು ಹರ್ಷಿಕಾ ಪ್ರಥಮ ಸ್ಥಾನ. LKGB ಇಶಾನಿ ಪ್ರಥಮ ಸ್ಥಾನ. ಅನ್ಫಾ ಫಾತಿಮಾ ದ್ವಿತೀಯ ಸ್ಥಾನ. UKGA ಭುವನ್ JP ಪ್ರಥಮ ಸ್ಥಾನ. ಅದಿತಿ ಶೆಟ್ಟಿ ದ್ವಿತೀಯ ಸ್ಥಾನ. UKGB ದರ್ಶಿನಿ ಪ್ರಥಮ ಸ್ಥಾನ. ವಿಹಾಸ್ ಬಾಲಚಂದ್ರ ದ್ವಿತೀಯ ಸ್ಥಾನ. ದಯವಿಟ್ಟು ವಿದ್ಯಾರ್ಥಿಗಳ ಹಾಗೂ ಪೋಷಕ ಮಿತ್ರರು ಜೋರಾದ ಫಸ್ಟ್ ಸ್ಟ್ಯಾಂಡರ್ಡ್ ಎ ಪ್ರತಿ ಮಗುವನ್ನು ಕೂಡ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಲಿಖಿತ್ ಕೆ ಪ್ರಥಮ ಸ್ಥಾನ. ದೀಕ್ಷಾ ದ್ವಿತೀಯ ಸ್ಥಾನ. ಫಸ್ಟ್ ಬಿ ಮದೀಹಾ ಫಾತಿಮಾ ಪ್ರಥಮ ಸ್ಥಾನ. ಜಶಿತ್ ಕುಮಾರ್ ಎಸ್ ದ್ವಿತೀಯ ಸ್ಥಾನ. ಜಶಿತ್ ಕುಮಾರ್ ಎಸ್ ದ್ವಿತೀಯ ಸ್ಥಾನ. ಸೆಕೆಂಡ್ ಎ ತಾಸಿಯಾ ಪ್ರಥಮ ಸ್ಥಾನ. ಖುಷಿ ದ್ವಿತೀಯ ಸ್ಥಾನ. ಸೆಕೆಂಡ್ ಬಿ ಸುಪ್ರೀತಾ ಎಸ್ ನಾಯಕ್ ಪ್ರಥಮ ಸ್ಥಾನ. ರಿಷಿಕಾ ಎಸ್ ದ್ವಿತೀಯ ಸ್ಥಾನ. ಮತ್ತೊಂದು ದ್ವಿತೀಯ ಸ್ಥಾನವನ್ನು ತ್ರಿಶಾಲ್ ಗೋಪಾಲ್ ಕೃಷ್ಣ ಹಂಚಿಕೊಂಡಿದ್ದಾರೆ. ತ್ರಿಶಾಲ್ ಗೋಪಾಲ್ ಕೃಷ್ಣ, ರಿಷಿಕಾ ಎಸ್ ಮತ್ತು ತ್ರಿಶಾಲ್ ಗೋಪಾಲಕೃಷ್ಣ ದ್ವಿತೀಯ ಸ್ಥಾನ. ತ್ರಿಶಾಲ್ ಗೋಪಾಲಕೃಷ್ಣ
ಥರ್ಡ್ ಎ ಕ್ಷಿತಿಜ ತನ್ಮಯ್ ಪ್ರಥಮ ಸ್ಥಾನ. ಜೀವನ್ ಆರ್ ದ್ವಿತೀಯ ಸ್ಥಾನ. ಜೀವನ್ ದ್ವಿತೀಯ ಸ್ಥಾನ. ಥರ್ಡ್ ಬಿ ದೀಕ್ಷಿತ್ ಎಸ್ ಪ್ರಥಮ ಸ್ಥಾನ. ಥರ್ಡ್ ಬಿ ದೀಕ್ಷಿತ್ ಪ್ರಥಮ ಸ್ಥಾನ. ಥರ್ಡ್ ಬಿ ಮೆಹಕ್ ಫಾತಿಮಾ ದ್ವಿತೀಯ ಸ್ಥಾನ. ಫೋರ್ತ್ ಎ ಶ್ರಾವಣ್ ಪ್ರಥಮ ಸ್ಥಾನ. ಸಂಜನಾ ದ್ವಿತೀಯ ಸ್ಥಾನ. ಫೋರ್ತ್ ಬಿ ಸಾಗರ್ ಸೂರ್ಯ ಪ್ರಥಮ ಸ್ಥಾನ. ಚಿನ್ಮಯ್ ದ್ವಿತೀಯ ಸ್ಥಾನ. ಮನ್ವಿತ್ ದ್ವಿತೀಯ ಸ್ಥಾನ. ಫಿಫ್ತ್ ಬಿ ಆಯಿಷಾ ಅಲೀನಾ ಪ್ರಥಮ ಸ್ಥಾನ. ಗಾನವಿ GH ದ್ವಿತೀಯ ಸ್ಥಾನ. ಸಿಕ್ಸ್ತ್ ಎ ಮೊಹಮ್ಮದ್ ಆಶಿಕ್ AS ಪ್ರಥಮ ಸ್ಥಾನ. ಈಗಾಗಲೇ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಮೊಹಮ್ಮದ್ ಮೋಹನ್ ರವರು ನಮ್ಮ ವೇದಿಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಸಿಕ್ಸ್ತ್ ಎ ಲವನ್ ದ್ವಿತೀಯ ಸ್ಥಾನ. ಸಿಕ್ಸ್ತ್ ಬಿ ಧನ್ಯಶ್ರೀ ರೈ ಪ್ರಥಮ ಸ್ಥಾನ. ಅಮೃತ ಯು ದ್ವಿತೀಯ ಸ್ಥಾನ. ಸೆವೆಂತ್ ಎ ತ್ರಿಷಾಡಿ ಪ್ರಥಮ ಸ್ಥಾನ. ಲಕ್ಷರೈ ದ್ವಿತೀಯ ಸ್ಥಾನ. ಲಕ್ಷರೈ. ಏತ್ ಬಿ ಪ್ರಣಮ್ಯ ಪ್ರಥಮ ಸ್ಥಾನ.
ದ್ವಿತೀಯ ಸ್ಥಾನ 9th A ರುಚಿಕಾ ಪಿ ಗೌಡ ಪ್ರಥಮ ಸ್ಥಾನ. ನೈನ್ತ್ ಎ ರುಚಿಕಾ ಪಿ ಗೌಡ. ಶಿವಾನಿ ಸಿ ಐ ದ್ವಿತೀಯ ಸ್ಥಾನ. ಟೆಂತ್ ಬಿ ಚರಿಷ್ಮಾ ಜಿ ಕುಂಬಳೆ ಪ್ರಥಮ ಸ್ಥಾನ. ಸಿಂಚನ ಎಚ್ ದ್ವಿತೀಯ ಸ್ಥಾನ. ಇನ್ನು ಮುಂದಿನ ಬಹುಮಾನಾಚರಣೆಯನ್ನು ಶ್ರೀಯುತ ಮುರಳಿ ಕುಮಾರ್ ಅವರು ಹುಡುಗಿಯರ ಭಾಗದಲ್ಲಿ ಪ್ರಜ್ಞಾ, ಪ್ರೌಢಶಾಲಾ ವಿಭಾಗದಲ್ಲಿ ಹುಡುಗರ ಭಾಗದಲ್ಲಿ ಸಲೀಂ ಮುಬಾರಕ್, ಸಲೀಂ ಮುಬಾರಕ್ ವೈಯಕ್ತಿಕ ಚಾಂಪಿಯನ್ಶಿಪ್. ಹುಡುಗಿಯರ ವಿಭಾಗದಲ್ಲಿ ಅನನ್ಯ BS ಮತ್ತು ಝೇಬಾ ಫಾತಿಮಾ ಇಬ್ಬರಿಗೆ ಹಂಚಿ ಹೋಗಿದೆ. ಅನನ್ಯ BS ಮತ್ತು ಝೇಬಾ ಫಾತಿಮಾ. ಈ ತುಂಗಾ ಹೌಸ್ ಪಡ್ಕೊಳ್ತಾ ಇದೆ. ತುಂಗಾ ಹೌಸ್ ಎಲ್ರಿಗೂ ಕೂಡ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕು. ತುಂಗಾ ಹೌಸ್ ಈ ವರ್ಷಕ್ಕೆ 5ನೇ ಬಾರಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದೆ. ಸೋನಾ SS ಫಸ್ಟ್. ಕಳೆದ ವರ್ಷದ 8ನೇ ತರಗತಿಯಲ್ಲಿ ಅತ್ಯಧಿಕ ಅಂಕವನ್ನು ಪಡೆದಂತಹ ಸೋನಾ ಎಸ್ ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಅಬ್ದುಲ್ಲಾ ಬಾರ್ಬೋಸಾ ಸೆಕೆಂಡ್. ಹಾಗೆ 10ನೇ ತರಗತಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವವರು ಅಬ್ದುಲ್ಲಾ ಬಾರ್ಬೋಸ್ ಇವರಿಗೆ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿಷಯವಾರಲ್ಲಿ ಉನ್ನತವಾದ ಅಂಕವನ್ನು ಪಡೆದವರು ಇಂಗ್ಲಿಷ್ನಲ್ಲಿ ಖತೀಜಾತುಲ್ ಜುನೇಜಾ. ಕನ್ನಡ ವಿಷಯದಲ್ಲಿ 100 ಅಂಕಗಳನ್ನು 100ರಲ್ಲಿ 100 ಅಂಕಗಳನ್ನು ಇಬ್ಬರು ವಿದ್ಯಾರ್ಥಿನಿಯರು ಪಡೆದಿರ್ತಾರೆ. ಶ್ರಾವ್ಯ ಮತ್ತು ವರ್ಷಿಣಿ 100ಕ್ಕೆ 100 ಅಂಕಗಳು. ಹಿಂದಿ ವಿಷಯದಲ್ಲಿ ವರ್ಷಿಣಿ ಮ್ಯಾಥ್ಸ್ ಫಾತಿಮಾ ಹೈಫಾ. ಶೌರ್ಯ
Sona SS. Social Science, Abdullah Barbosa. ಈಗಾಗಲೇ ಪ್ರಮಾಣೇತರ ಹೆಸರುಗಳು ಮುಗಿದಿದೆ. ಅವಕಾಶಕ್ಕಾಗಿ ವಂದನೆಗಳು. ದಿವಾಕರ್ ಕನ್ಸ್ಟ್ರಕ್ಷನ್ ಮಂಗಳೂರು ಇವರಿಂದ ಒಂದೆರಡು ಹಿತನುಡಿಗಳು. ಸಮಾರಂಭ ಕಾರ್ಯಕ್ರಮ ನೋಡುವಾಗ ಇಲ್ಲಿ ಇರುವಂಥದ್ದು ಸಭೆಯಲ್ಲಿ ಆಗಲಿ ಮತ್ತು ಅತಿಥಿಗಳಲ್ಲಾಗಲಿ ಇರುವಂಥ ಶಿಸ್ತುಬದ್ಧವನ್ನು ನೋಡಿದಾಗ ಅವರು ಮಾಡಿದಂಥ ಕಾರ್ಯ ಸಿದ್ಧಿಯಾಗಿದೆ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದೇ ರೀತಿ ಈ ಶಾಲೆಯು ಇನ್ನೂ ಮುಂದಕ್ಕೆ ಕೂಡ ಇದೇ ರೀತಿ ಮುಂದೆ ನಡೆದುಕೊಂಡು ಹೋಗಲಿ ಅಂತೇಳಿ ನಾನು ಆಶಿಸ್ತೇನೆ. ನನ್ನ ಎರಡು ಮಾತು ಕಾರ್ಯ ಪೋಷಕರನ್ನು ಉದ್ದೇಶಿಸಿ ಇಲ್ಲಿ ಓದ್ತಕ್ಕಂಥ ಮಕ್ಕಳನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಹೇಳೋದಕ್ಕೆ ನನ್ನನ್ನು ಕರೆಸಿದ್ದಾರೆ. ಆ ಕರ್ತವ್ಯವನ್ನು ನಿಭಾಯಿಸದೆ ಹೋದರೆ ನಂದು ತಪ್ಪಾಗುತ್ತೆ ಅಂತಕ್ಕಂಥ ಮಾತು. ಬಸವಣ್ಣ ಒಂದು ಕಡೆ ಹೇಳ್ತಾನೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಹಾಗಾದರೆ ನಾನು ಕೂಡ ಮಾತನಾಡಿದರೆ ನೀವು ಕೂಡ ಮೆಚ್ಚಿ ಎರಡು ಚಪ್ಪಾಳೆ ತಟ್ಟಬೇಕು, ಇಲ್ಲ ಅಂತಂದರೆ ಬೇಗ ಹೋಗಯ್ಯ ಅಂತ ಎರಡು ಜೋರಾದ ಚಪ್ಪಾಳೆಯನ್ನಾದರೂ ತಟ್ಟಬೇಕು. ಮಕ್ಕಳೇ, ನಿಮ್ಮನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಅಲ್ಲಿ ಐಸ್ ಕ್ರೀಮ್ ತಿನ್ನಕ್ಕೆ ನಿಂತಿರೋರು ಮತ್ತು ಉಳಿದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸೋರು ನನ್ನ ಮಾತುಗಳನ್ನು ಎರಡು ಮಾತು ಕೇಳಬೇಕು ಅಂತಕ್ಕಂಥ ಮಾತನ್ನು ನಾನು ವಿನಂತಿಪೂರ್ವಕವಾಗಿ ಕೇಳ್ತಾ ಇದ್ದೀನಿ. ಹೀಗೆ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗಿ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾಟಗಳಲ್ಲಿ ಭಾಗವಹಿಸೋದಕ್ಕಾಗಿ ಟ್ರೈನ್ನಲ್ಲಿ ಒಂದು ಸಾರಿ ಹೋಗ್ತಾ ಇರಬೇಕಾದ್ರೆ, ಉತ್ತರ ಭಾರತದಲ್ಲಿ ನಿಮಗೆಲ್ಲ ಗೊತ್ತಿದೆ, ಟ್ರೈನು ಡಕಾಯಿತಿ ಆಗ್ತದೆ, ದರೋಡೆ ಆಗ್ತದೆ. ಆ ಹುಡುಗಿ ಕುಳಿತಿರ್ತಕ್ಕಂಥ ಕಂಪಾರ್ಟ್ಮೆಂಟ್ಗೆ 4 ಜನ ಡಕಾಯಿತರು ಬಂದು ನುಗ್ಗುತ್ತಾರೆ. ಉಳಿದ ಎಲ್ಲ ಪ್ಯಾಸೆಂಜರ್ ಹತ್ರ ಇರ್ತಕ್ಕಂಥ ಹಣ ಮತ್ತು ವಸ್ತ್ರ ಒಡವೆಗಳನ್ನೆಲ್ಲ ದೋಸ್ತಾರೆ. ಬಟ್ ಈ ಹುಡುಗಿದು ಕಿತ್ಕೊಳ್ಳೋಕ್ಕೆ ಬರ್ತಾರೆ, ಆ ಹುಡುಗಿ ಕೊಡೋದಿಲ್ಲ, ಅವರನ್ನು ಎದುರಿಸುತ್ತೆ, ಗಲಾಟೆ ಮಾಡುತ್ತೆ. ಬಟ್ 18ರ ಪ್ರಾಯದ ಹುಡುಗಿ 4 ಜನ ದಾಂಡಿಗರ ಮುಂದೆ ಏನು ಮಾಡೋಕ್ಕಾದಿತ್ತು? ಕಿತ್ಕೊಂಡ್ಬಿಟ್ಟು ಬಾಗಿಲು ತೆಗೆದಿತ್ತು, ನೂಕ್ಬಿಟ್ರು ಆ ಹುಡುಗಿನ. ಆ ಹುಡುಗಿ ಕೆಳಗೆ ಬೀಳ್ತಾಳೆ. ಅಲ್ಲಿ 2 ಟ್ರ್ಯಾಕ್ ಇದೆ. ನಾರ್ತ್ ಇಂಡಿಯಾನಲ್ಲಿ ಎಲ್ಲ ಊರುಗಳಲ್ಲಿ 2 ಟ್ರ್ಯಾಕ್ ಇದೆ. ಅದು ಮಧ್ಯ ದಾರಿ ಆಗಿರೋದ್ರಿಂದ ಇನ್ನೊಂದು ಟ್ರ್ಯಾಕ್ ಮೇಲೆ ಆ ಹುಡುಗಿ ಬಿದ್ದು ಹೋಗುತ್ತೆ. ಪಕ್ಕದಲ್ಲಿ ಮತ್ತೊಂದು ಎಕ್ಸ್ಪ್ರೆಸ್ ರೈಲು ಅದೇ ದಾರಿನಲ್ಲಿ ಬರಬೇಕಾದ್ರೆ ಆ ಹುಡುಗಿ 2 ಕಾಲುಗಳ ಮೇಲೆ ಹಾದು ಹೋಗ್ಬಿಡುತ್ತೆ. ರೈಲು ಹೋದ್ಮೇಲೆ ಕಾಲು ಉಳಿತದ? ಕಾಲು ಕತ್ತರಿಸಿ ಹೋಯಿತು, ಜೀವ ಮುಗಿದೇ ಹೋಯಿತು ಅಂತಕ್ಕಂಥ ಒಂದು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಬೆಳಗಾನವರೆಗೆ ಅಲ್ಲೇ ಬಿದ್ದಿದ್ರು ಆ ಹುಡುಗಿ. ಬೆಳಗಾದ ಮೇಲೆ 4 ಜನ ಆ ಕಡೆ ಈ ಕಡೆ ಓಡಾಡೋರು ನೋಡಿದ್ರು, ಉಸಿರಿತ್ತು. ಇನ್ನು ನೋಡಿದವ್ರು ಅನ್ಕೊಂಡ್ರು ಯಾರೋ ಸುಸೈಡ್ ಮಾಡ್ಕೊಳ್ಳೋಕೆ ರೈಲಿಗೆ ಬಿದ್ದಿದ್ದಾಳೆ, ಅವಳನ್ನೇ ನೋಡೋದು ಬಿಡು ಅಂತೇಳಿ ಸುಮ್ಮನೆ ಹೊಟ್ಟೋದು. ಬಟ್ ಆದರೂ ಕೂಡ ನಿಮ್ಮಂಥವ್ರು ಕೆಲವರು ಇದ್ರಲ್ಲಿ, ಅವರು ಬಂದು ನೋಡಿದಾಗ ಇನ್ನೂ ಜೀವ ಇದೆ, ನೋಡೋಣಿರು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಸೇರಿಸಿದ್ರು. ಅಲ್ಲಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಇತ್ತು, ಅಲ್ಲಿ ಏನೂ ಸೌಲಭ್ಯಗಳಿರಲಿಲ್ಲ. ಹಾಗೆ 108 ಕರೆಸಿಬಿಟ್ಟು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಕರೆಸ್ತಾರೆ. ಆದರೆ 2 ಕಾಲುಗಳು ಈಗಾಗಲೇ ರಕ್ತ ಸೋರಿ ಹೋಗಿ ನಿಶಕ್ತಿಯನ್ನು ಹೊಂದಿತ್ತು. ಡಾಕ್ಟ್ರು ದೇ ಆರ್ ಡಿಸೈಡೆಡ್ ಆಪರೇಷನ್ ಮಾಡಬೇಕು, 2 ಕಾಲನ್ನೇ ಕತ್ತರಿಸಬೇಕು ಅಂತ. ಆ ಸಂದರ್ಭದಲ್ಲಿ ಆ ಹುಡುಗಿಗೆ ಪ್ರಜ್ಞೆ ಬರುತ್ತೆ, ಡಾಕ್ಟರ್ ಏನಾಗಿದೆ? ಏನೂ ಆಗಿಲ್ಲಮ್ಮ, ಏನಾಗಿಲ್ಲ. ಹಾಗಾದ್ರೆ ಮತ್ತೆ ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ? ಹೀಗಾಗಿದೆ, ನಿನ್ನ 2 ಕಾಲಗಳನ್ನು ಕತ್ತರಿಸಬೇಕು ಅಂತ. ಯಾಕೆ ವರಿ ಮಾಡ್ತೀರಿ ಡಾಕ್ಟ್ರೇ? ನನ್ನ ಜೀವನ ದೇವರು ಇನ್ನೂ ಕೂಡ ಉಳಿಸಿದ್ದಾನೆ ಅಂತಂದರೆ ನನಗೆ ಯಾವುದೋ ಒಂದು ಸಾಧನೆಗಾಗಿ ಅವಳು ಉಳಿಸಿದ್ದಾನೆ, ಆದ್ದರಿಂದ ನೀವು ಕತ್ತರಿಸಿ ಹಾಕಿ ನೋಡೋಣ ಅದೇನಾಗುತ್ತೆ ಅಂತ ಧೈರ್ಯವಾಗಿ ಡಾಕ್ಟ್ರು 2 ಕಾಲಗಳನ್ನು ಕತ್ತರಿಸ್ತಾರೆ. ಒಂದು ಸ್ವಲ್ಪ ದಿನ ಆದಮೇಲೆ ಹುಷಾರಾಗ್ತಾಳೆ, ವಾಕ್ ಮಾಡೋದಕ್ಕೆ ಪ್ರಾರಂಭಿಸ್ತಾಳೆ. ಆಂಪ್ಯುಟೆಡ್ ಲೆಗ್ ಅಂತ ಹೇಳ್ತೀವಿ. ಕೃತಕ ಕಾಲುಗಳನ್ನು ಜೋಡಿಸ್ಕೊಂಡು ಆ ಹುಡುಗಿ ವಾಕ್ ಮಾಡೋದನ್ನು ಕೂಡ ಕಲಿತಾಳೆ. ಅವಳು ಒಂದು ಡಿಸೈಡ್ ಮಾಡ್ತಾಳೆ, ದೇವರು ನನ್ನ ಇಷ್ಟೆಲ್ಲ ಕಷ್ಟ ಕೊಟ್ಟರು ಕೂಡ
ಉಳಿಸಿದ್ದಾನೆ ಅಂತಂದರೆ ನನ್ನ ಯಾವುದಾದ್ರೂ ಒಂದು ಸಾಧನೆಗಾಗಿ ಉಳಿಸಿದ್ದಾನೆ, ಆದ್ದರಿಂದ ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತಕ್ಕಂಥ ಒಂದು ಹಠಕ್ಕೆ ಬಿದ್ದು ಏನು ಮಾಡ್ಬೋದು ಅಂತ ಯೋಚಿಸ್ತಾಳೆ. ಒಂದೇ ಒಂದು ಹೊಳಿತಿದೆ, ನಾನೇಕೆ ಎವರೆಸ್ಟ್ ಶಿಖರವನ್ನು ಏರಬಾರ್ದು ಅಂತ. ಆಶ್ಚರ್ಯ ಆಗ್ಬೋದಲ್ಲ ನಿಮಗೆ? 2 ಕಾಲಿಲ್ಲ ಎವರೆಸ್ಟ್ ಶಿಖರ ಏರೋಕ್ಕೆ ಹಾಗಾಗುತ್ತೆ. ಬಟ್ ಆ ಹುಡುಗಿ ಮನಸ್ಸು ಮಾಡ್ತದೆ, ಯಾರನ್ನು ಅಪ್ರೋಚ್ ಮಾಡಬೇಕು. ಮೊಟ್ಟ ಮೊದಲ ಭಾರತೀಯ ಮಹಿಳೆ ಎವರೆಸ್ಟ್ ಶಿಖರವನ್ನು ಏರಿದವ್ರು ಯಾರು ಗೊತ್ತಾ? ಬಚೇಂದ್ರಿ ಪಾಲ್ ಅಂತ. ಅವ್ರ ಮನೆಗೆ ಹೋಗ್ತಾಳೆ. ಬಚೇಂದ್ರಿ ಪಾಲ್ ಮನೆಗೆ ಹೋಗ್ಬಿಟ್ಟು ಬಾಗಿಲು ತಟ್ತಾಳೆ. ಏನಕ್ಕೆ? ಹೀಗೆ ನಾನು ಬಂದಿದ್ದೀನಿ ಅಂತ. ಬಚೇಂದ್ರಿ ಪಾಲ್ಗೆ ಒಂದ್ಸಲ ಅನುಮಾನ ಬರ್ತದೆ, ಇಂಥ ಹುಡುಗಿ ಹೆಂಗೆ ಸಾಧ್ಯ ಇದೆ ಅಂತ. ಆದರೂ ಅವರಲ್ಲೂ ಕೂಡ ಒಂದು ಉತ್ಸಾಹ ಉಮ್ಮುತ್ತೆ. ಏನೋ ಸಾಧಿಸೋದಕ್ಕೆ ಹೊರಟಿದ್ದಾಳೆ ಹುಡುಗಿ, ಇವಳನ್ನ ತಡಿಬಾರ್ದು ಅಂತ ಹೇಳ್ಬಿಟ್ಟು, ಆಯಿತು ನಾನು ಟ್ರೈನಿಂಗ್ ಕೊಡ್ತೀನಿ, ನೀನು ಸಾಧಿಸ್ಬೋದು ಹೋಗು ಅಂತ. ಆ ಹುಡುಗಿ 2 ಕಾಲು ಇಲ್ಲದೆ ಇರ್ತಕ್ಕಂಥ ಹುಡುಗಿ ಎವರೆಸ್ಟ್ ಶಿಖರವನ್ನು ಏರಿ ಭಾರತದ ಧ್ವಜವನ್ನು ಎವರೆಸ್ಟ್ ಶಿಖರದ ಮೇಲೆ ಹಾರಾಡಿಸ್ತಾಳೆ ಅಂತಂದರೆ, ನೀವು ಮಕ್ಕಳಾದವರು ಎಲ್ಲವನ್ನ ದೇವರು ನಮಗೆ ಕೊಟ್ಟು ಬಿಟ್ಟಿದ್ದಾನೆ. ಅಂದರೆ ಆ ಹುಡುಗಿ ಹೆಸರೇನು ಗೊತ್ತಾ ನಿಮಗೆ? ಅರುಣಿ ಸಿನ್ಹಾ ಅಂತಕ್ಕಂಥ ಒಂದು ಹುಡುಗಿ. ಅರುಣಿ ಸಿನ್ಹಾ ಇನ್ನೂ ಕೂಡ ಬದುಕಿದ್ದಾರೆ. ಇವತ್ತು ಅವರನ್ನು ಕರಿಬೇಕು, ಸ್ಪೀಚ್ ಕೇಳಬೇಕು ಅಂತಂದರೆ ಅವರಿಗೆ 6 ತಿಂಗಳು ನಾವು ಡೇಟ್ ಕೊಡಬೇಕಾಗ್ತದೆ. ನೋಡಿ ಮಕ್ಕಳೇ, ನೀವು ಅಂತ ಸಾಧಕರಾಗಬೇಕು. ಆಗ ಮಾತ್ರ ನಿಮ್ಮ ತಂದೆ ತಾಯಿ ಮತ್ತು ಇಂತಹ ಶಾಲೆಯ ಎಲ್ಲ ಕೀರ್ತಿ ಪತಾಕೆ ಎವರೆಸ್ಟ್ ಶಿಖರಕ್ಕೆ ಏರುತ್ತೆ ಅಂತಕ್ಕಂಥದ್ದು. ಇನ್ನು 2ನೇ ಮಾತನ್ನು ನಾನು ಪೋಷಕರಿಗಾಗಿ ಹೇಳ್ತಾ ಇದ್ದೀನಿ. ಪೋಷಕರು ನೀವೆಲ್ಲ ಅನ್ಕೊಂಡು ಬಿಟ್ಟಿದ್ದೀರಿ, ನಮ್ಮ ಮಕ್ಕಳು ಈ ವಿದ್ಯಾರತ್ನ ಶಾಲೆಗೆ ಹೋಗ್ಬಿಟ್ರೆ ನಮ್ಮ ಕೆಲಸ ಮುಗಿತು, SLC ಒಳ್ಳೆ ಮಾರ್ಕ್ ತೆಗೆದುಕೊಂಡು ಬರ್ತಾರೆ ಅಂತ. ಗೊತ್ತಿದೆಯಾ ನಿಮಗೆ? ನಾವೆಲ್ಲ ಈಗ 2G 3G 4G ಕಾಲದಲ್ಲಿ ಇದ್ದೀವಿ. 4G ಬಂದು ಅದು ಮತ್ತು ಜಿಯೋ ಅಂತ ಬಂದಿದೆಯಲ್ಲ, ಅದು ಜಿಯೋ ಬಂದು ನಿಮ್ಮೆಲ್ಲರ ಜೀವ ಕೈಲಿ ಹಿಡ್ಕೊಳ್ಳುವಂತ ಮಾಡಿದೆ ಪೋಷಕರ ಜೀವನ. ಆದ್ರೆ ಏನು ಮಾಡಿದ್ದೀವಿ? ಪೋಷಕರು ಎಲ್ಲರೂ ಕೂಡ ಒಂದೊಂದು ಮೊಬೈಲ್ ಕೊಡಿಸಿದ್ದೀವಿ. ಈಗ ತಾನೇ ನಾನು ಮಧ್ಯೆ ನೋಡ್ತಾ ಇದ್ದೆ, ಒಂದು 1ನೇ ಕ್ಲಾಸಿನ ಮಗು ಇರ್ಬೋದು, ಅದು ವಿಡಿಯೋ ಮಾಡೋಕ್ಕೆ ಆ ಮೊಬೈಲನ್ನು ಹಿಡ್ಕೊಂಡು ಬರ್ತಾ ಇದೆ. ಯಾರದು ತಪ್ಪು? ಮಗುದ? ನಮ್ದ? ಪೋಷಕರು ನೆನ್ಪಿಟ್ಕೊಳ್ಳಿ, ಕಳೆದ ತಿಂಗಳು ಬ್ಯಾಂಗ್ಳೂರಿನಲ್ಲಿ 9ನೇ ತರಗತಿಯ ಹುಡುಗಿ ಒಂದು ಮೊಬೈಲನ್ನು ಕಳ್ಕೊಂಡಿದ್ಲು. ಅವರ ಅಪ್ಪ ಕೊಡಿಸಿದ್ದು ಮೊಬೈಲ್ ಅಂತ ಹೇಳ್ಬಿಟ್ಟು. ಆದರೆ ಆ ಮೊಬೈಲ್ ಕಳೆದೋಗಿದ್ದಕ್ಕೆ ಮಾನಸಿಕ ಖಿನ್ನತೆಯನ್ನು ಉಂಟು ಮಾಡಿಕೊಂಡು ಅವಳು ನೇಣು ಹಾಕೋತಾಳೆ. ಹಾಗಾದರೆ ನಮ್ಮ ಮಕ್ಕಳು ಆದ ರೀತಿ ಅಡಿಕ್ಟ್ ಆಗಬೇಕಾ? ಆಗಬಾರ್ದು ಅಂತಂದರೆ ಇವತ್ತೇ ನಿಮ್ಮ ಮಕ್ಕಳ ಮೊಬೈಲನ್ನು ಕಿತ್ತಿಟ್ಕೊಳ್ಳಿ. ಅವರಿಗೆ ಅದರಲ್ಲಿ ಏನು ಬೇಕು ಏನು ಬೇಡ ಅಂತಕ್ಕಂಥ ಪರಿಜ್ಞಾನ ಇರೋದಿಲ್ಲ. ಅದನ್ನು ಉಂಟು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದಾಗಿರೋದಿಲ್ಲ. ಯಾಕೆ ಅಂತಂದರೆ ನಮ್ಮದೇ ನಮ್ಮ ಕೆಲಸ ಪೂರ್ತಿ ಬ್ಯುಸಿ ಆಗಿಬಿಟ್ಟಿದ್ದೀವಿ. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು ಪೂರ್ತಿ ಏನೋ ಸಾಧಿಸೋದಕ್ಕೆ ಹೊರಟಿದ್ದೀವಿ. ದುಡಿಮೆ ಮಾಡಿ 1 ದಿನ ರಜೆ ತೆಗೆದುಕೊಂಡ್ರೆ ಎಲ್ಲಿ ಕಷ್ಟ ಆಗ್ಬಿಡ್ತದೋ ಅಂತೇಳಿ ಮಕ್ಕಳ ಕಡೆ ಗಮನ ಇಲ್ಲ, ಮನೇಲಿರೋರ ಕಡೆ ಗಮನ ಇಲ್ಲ, ಶಾಲೆ ಬಗ್ಗೆ ಗಮನ ಇಲ್ಲ. ಎಲ್ಲದೂ ನಮ್ಮ ಗಮನ ಇರ್ತಕ್ಕಂಥದ್ದು ಹಣ ಸಂಗ್ರಹಕ್ಕೆ ಮತ್ತು ದುಡಿಮೆಗಾಗಿ. ದುಡಿಮೆಯಿಂದ ಬರ್ತಕ್ಕಂಥ ಹಣದ ಹಿಂದೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಅದನ್ನು ತಪ್ಪಿಸ್ಬೇಕು. ನಾವೆಲ್ಲ ನಮ್ಮ ಮಕ್ಕಳನ್ನ ಅತ್ಯಂತ ಉತ್ತಮ ಪ್ರಜೆಗಳನ್ನಾಗಿ ಬೆಳೆಸಬೇಕು ಅಂತಂದರೆ ನಿಮ್ಮಗಳ ಕರ್ತವ್ಯನೂ ಕೂಡ ಮುಖ್ಯವಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ 4G ಜೊತೆಗೆ ನಾನು 4Gಯನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಆ 4G ಫಾಲೋ ಮಾಡಿದ್ರೆ ನಿಮ್ಮ ಮಕ್ಕಳು ಕೂಡ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾರೆ ಅಂತಕ್ಕಂಥದ್ದು. ಮೊದಲನೇ G ಗೆಸ್ಚರ್. ಒಬ್ಬ ವಿದ್ಯಾರ್ಥಿ, ಒಬ್ಬ ಮಗು ಚೆನ್ನಾಗಿ ಸದೃಢವಾಗಿ ಬೆಳಿಬೇಕು ಅಂತಂದರೆ ಅವನಿಗೆ ಗೆಸ್ಚರ್ ಬೇಕು. ಯಾವುದಕ್ಕೆ ಗೆಸ್ಚರು? ಎಲ್ಲ ಕಾರ್ಯಗಳಲ್ಲೂ ಡಿಸಿಪ್ಲಿನ್ ಆಗಿರ್ತಕ್ಕಂಥ ಒಂದು ಗೆಸ್ಚರನ್ನು ಅವನು ಕೊಡಬೇಕಾಗ್ತದೆ. 2ನೇ G ಯಾವುದು ಅಂತಂದರೆ ಗುಡ್ ಬಿಹೇವಿಯರ್ ಬೇಕು. ಬರೀ ಗೆಸ್ಚರ್ ಇದ್ರೆ ಆಗಲ್ಲ, ಎದೆ ಸೆಟದು ನಿಂತ್ಕೊಂಡ್ರೆ ಆಗೋದಿಲ್ಲ. ಅವನಲ್ಲಿ ಉತ್ತಮವಾದಂಥ ನಡವಳಿಕೆಗಳು ಬರಬೇಕು. ನಡವಳಿಕೆಗಳು ಆದರೆ ಸಾಲದು, ಅವನಿಗೆ ಗ್ರ್ಯಾಟಿಟ್ಯೂಡ್ ಇರಬೇಕು. ಈ ರೀತಿಯಾದಂಥ 3Gಗಳನ್ನು ನೀವು ಮಕ್ಕಳಲ್ಲಿ ಬೆಳೆಸಿದ್ದೇ ಆಯಿತು ಅಂತಂದರೆ ನಿಮ್ಮ ಮಕ್ಕಳು ನೀವು ಅಂದ್ಕೊಂಡಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾರೆ. ಅದರಿಂದ ನಿಮಗೆ ಅನುಕೂಲ ಆಗ್ತದೆ. ನನಗೆ ಈ ಮಧ್ಯಾಹ್ನದ ಒಂದು ಕವಿಗೋಷ್ಠಿಯಲ್ಲಿ ನಾವು ಎಷ್ಟೊಂದು ಕವಿತೆಗಳನ್ನು ಕೇಳ್ತಾ ಇದ್ದೆ ನಾನು. ಅವರೆಲ್ಲರ ಸಾರ ಒಂದೇ ಆಗಿತ್ತು. ಮೊದಲು ನಾವು ನಗ್ನಗ್ತಾ ಇದ್ವಿ, ಈಗ ನಗೋದನ್ನು ಮರ್ತು ಬಿಟ್ಟಿದ್ದೀವಿ. ನಗೋದನ್ನು ಮರ್ತಿದ್ದಕ್ಕೆ ಏನೇನಾಗಿದ್ದೀವಿ ನಾವು ಅಂತಂದರೆ ಮಕ್ಕಳನ್ನು ಬಿಟ್ಟಿದ್ದೀವಿ, ಮಕ್ಕಳು ನಮ್ಮನ್ನು ಬಿಡ್ತಾ ಇವೆ. ಆದ್ದರಿಂದ ನಮಗೆ ವೃದ್ಧಾಶ್ರಮನೆ ಕಾಯಂ ಆಗ್ತಾ ಇದೆ. ಅದು ಆಗಬಾರ್ದು ಅಂತಂದರೆ ನೀವು ಮಕ್ಕಳೊಂದಿಗೆ
ದಿನಂಪ್ರತಿ ಅಲ್ಲ, ದಿನಕ್ಕೆ 1 ಗಂಟೆ ಬೇಡ, ಅರ್ಧ ಗಂಟೆನಾದರೂ ನಿಮ್ಮ ಮಕ್ಕಳ ಜೊತೆಗೆ ಕಾಲ ಕಳೆಯಬೇಕು, ಅವರನ್ನು ವಿಚಾರಿಸ್ಕೋಬೇಕು, ಅವರ ಆಗುಹೋಗುಗಳಲ್ಲಿ ಜೊತೆ ಆಗಬೇಕು. ಓದಿದನ, ಬರ್ದಿದ್ದಾನ, ಏನು ಮಾಡಿದ್ದಾನೆ, ಎಲ್ಲಿ ಹೋಗಿದ್ದಾನೆ, ಏನು ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಗಮನಿಸಬೇಕಾಗ್ತದೆ. ಅದಕ್ಕೂ ನನ್ನದೇ ಶಾಲೆ ಉದಾಹರಣೆಯನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾವ ಪೇರೆಂಟ್ ಯಾವ ಮಕ್ಕಳನ್ನು ಕೇರ್ ಮಾಡೋದಿಲ್ಲ, ಅವರು 4 ದಿನ ಸ್ಕೂಲ್ಗೆ ಬರಲಿಲ್ಲ. ಪೇರೆಂಟಿಗೆ ಗೊತ್ತಿದೆ ಸ್ಕೂಲ್ಗೆ ಹೋಗಿದ್ದಾರೆ ಅಂತ, ಸ್ಕೂಲಲ್ಲಿ ಆ ಮಕ್ಕಳೇ ಇಲ್ಲ. ಪ್ರಿನ್ಸಿಪಾಲ್ ಅವರನ್ನ ಕರೆಸಿ ಕೇಳಿದಾಗ ಇಲ್ಲ ಕಳಿಸಿದ್ದೀವಿ, ಎಲ್ಲಿ ಹೋಗಿದ್ರು, ಪಾರ್ಕಲ್ಲಿ ಹೋಗಿ ಕೂತಿದ್ರು. ಯಾಕೆ ಗೊತ್ತಾಗ್ಲಿಲ್ಲ? ಡೈರಿ ನೋಡಲಿಲ್ಲ, ಯಾರು ಏನು ಮಾಡಿದ್ದಾರೆ ನೋಡಲಿಲ್ಲ, ಕ್ಲಾಸ್ ವರ್ಕ್ ನೋಡಲಿಲ್ಲ, ಹೋಮ್ವರ್ಕ್ ಏನು ಮಾಡಿದ್ದಾರೆ ನೋಡಲಿಲ್ಲ. ಅದರಿಂದ ಪೋಷಕರು ಆ ಕಷ್ಟಕ್ಕೆ ಸಿಕ್ಕಾಕೊಂಡ್ರು. ಅಂಥ ಪೋಷಕರು ನೀವು ಅಲ್ಲ ಅಂತ ನನಗಾದ್ರೂ ಭಾವನೆ ಇದೆ. ಆದರೂ ಕೂಡ ನೀವು ಅದನ್ನು ಗಮನಿಸಬೇಕಾಗ್ತದೆ. ಅಂದಾಗ ಮಾತ್ರ ನಿಮ್ಮ ಮಕ್ಕಳು ನಿಮ್ಮ ಕೈನಲ್ಲಿ ಉಳಿತಾರೆ, ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಸದ್ಭಾವನೆಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಬೆಳಗಿನಿಂದ ಸಂಜೆವರೆಗೆ ದನಿವರೆಯದ ಸರ್ದಾರರಾಗಿ ಈ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಾಡ್ ಡಿಸೋಜ್ ಅವರನ್ನು ಕಂಡ್ರೆ ನನಗೆ ಭಾರಿ ಖುಷಿ ಆಗ್ತದೆ. ಅವ್ರಿಗೆ ಹೇಳ್ತಾ ಇದ್ದೆ, ಡಾಕ್ಟರ್ ನಿಮಗೆ ವಯಸ್ಸಾಗಿದೆ ಆದರೆ ದನಿವೇ ಆಗಲಿಲ್ವಲ್ಲ ಅಂತ. ಹಾಗಾದರೆ ಅವರ ಮನಸ್ಸಿಗೆ ವಯಸ್ಸಾಗಲಿಲ್ಲ, ಈ ದೇಹಕ್ಕೆ ವಯಸ್ಸಾಗಿದೆ. ಅದರಿಂದ ಅವರು ಬೆಳಗ್ಗೆಯಿಂದ ಸಂಜೆವರೆಗೆ ನಾನು ಹೋಗಿ ಅರ್ಧ ಗಂಟೆ ಆಫೀಸಲ್ಲಿ ಕೂತಿದ್ದೆ, ಬಟ್ ಅವ್ರು ಇಲ್ಲೇ ಈ ಸಭಾಂಗಣದಲ್ಲೇ ಇರ್ತಕ್ಕಂಥದ್ದು. ಅಂಥ ವ್ಯಕ್ತಿತ್ವ ನಮ್ಮ ಮಕ್ಕಳದಾಗಬೇಕು ಅಂದರೆ ಅದರ ಹಿಂದೆ ಸಾಧನೆ ಇದೆ. ಆ ಸಾಧನೆ ಅವರನ್ನು ಈ ರೀತಿ ಮುನ್ನಡೆಸೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ನಿಯೋಜನೆಗೊಳಿಸಿ ನಾವು ಅನೇಕ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ನೋಡ್ತೀವಿ. ಅದರಲ್ಲಿ ಏನು ನಡೀತದೆ? ವ್ಯವಹಾರ ನಡೀತದೆ, ದಂಧೆ ನಡೀತದೆ, ಕಮಿಷನ್ ನಡೀತದೆ, ಸರ್ಕಾರದ ದುಡ್ಡು ಯಾವ ರೀತಿ ಬಿಲ್ ಹಾಕಿ ತಗೋಬೇಕು ಅಂತಕ್ಕಂಥ ಸಮ್ಮೇಳನಗಳು ನಡೀತವೆ. ಆದರೆ ಈ ಸಮ್ಮೇಳನ ವಿಶೇಷ ಏನಪ್ಪ ಅಂತಂದರೆ ಯಾರದೇ ಸರ್ಕಾರದ ಅಥವಾ ಯಾವುದೇ ವ್ಯಕ್ತಿಯ 1 ನಯಾ ಪೈಸೆ ಇಲ್ದೇನೆ ಸ್ವತಂತ್ರವಾಗಿ ನಡೀತಕ್ಕಂಥ ಸಮ್ಮೇಳನ ಅದು ಯಾವುದಾದ್ರೂ ಇದ್ದರೆ ಅದು ಈ ಶಾಲೆಯ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥದ್ದನ್ನು ಎಲ್ಲಿ ಬೇಕಾದರೂ ನನಗೆ ಎದೆಯ ತಟ್ಟಿ ಕೈ ಎತ್ತಿ ಹೇಳ್ತೇನೆ. ಅಂಥ ಸಮ್ಮೇಳನವನ್ನು ಅತ್ಯಂತ ಜಾಗರೂಕತೆಯಿಂದ ಅತ್ಯಂತ ಖುಷಿಯಿಂದ ಎಲ್ಲ ಮನೆಯವರು ಜೊತೆಯಾಗಿ, ಒಬ್ಬರೇ ಅಲ್ಲ ಮಕ್ಕಳು ಕೂಡ, ಓದೋ ಮಗನನ್ನು ಕರ್ಕೊಂಬಂದು 3 ದಿವಸದಿಂದ ಈ ಕೆಲಸಕ್ಕೆ ಹಾಕಿದ್ದಾರೆ ಶೆಟ್ರು. ನಾನು ಬೈತಾ ಇದ್ದೆ, PUC ಸೆಕೆಂಡ್ ಇಯರ್ ಶೆಟ್ರೆ ಅವರು ಓದಬೇಕು ಅಂತ. ಆದರೆ ಆ ಮನಸ್ಸಿದೆಯಲ್ಲ, ಒಳ್ಳೆಯ ಮನಸ್ಸು ಈ ರೀತಿಯಾದಂಥ ಸಮ್ಮೇಳನವನ್ನು ರವೀಂದ್ರ ಶೆಟ್ಟಿ ಮತ್ತು ಅವರ ಕುಟುಂಬದವರು ಮಾಡೋದಕ್ಕೆ ಹಚ್ಚಿದೆ. ಅವರಿಗೆ ಭಗವಂತ ಇನ್ನೂ ಆಯುಷ್ಯವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಇನ್ನೂ ಅನೇಕ ಇಂಥ ಸಾಮಾಜಿಕ ಕಾರ್ಯಗಳನ್ನು ನಡೆಸುವಂಥ ಶಕ್ತಿಯನ್ನು ತುಂಬಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಸ್ಫೂರ್ತಿದಾಯಕವಾಗಿ ಶಕ್ತಿದಾಯಕವಾಗಿ ಅವರು ಎಲ್ಲ ಕಾರ್ಯಗಳಲ್ಲಿ ಸಮಬಲವಾಗಿ ಅಂತ ಹೇಳ್ತೀನಿ ನಾನು, ಅರ್ಧ ಅಂತ ಹೇಳೋದಿಲ್ಲ, ಸಮಬಲವಾಗಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಸೌಮ್ಯ ಶೆಟ್ಟಿ ಅವರಿದ್ದಾರೆ. ಅವ್ರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ಹೇಳಿ ಇಷ್ಟೊತ್ತಾದರೂ ಕೂಡ ಬ್ಯಾಂಗ್ಳೂರಲ್ಲಿ ಆಗಿದ್ದರೆ ನಾನು ಹೇಳಿದ್ನಲ್ಲ ಒಬ್ಬರೇ ಕೂತ್ಕೋಬೇಕಾಗಿತ್ತು, ಆದರೆ ನೀವೆಲ್ಲ ಕುಳಿತಿದ್ದೀರಿ, ಸೌಮ್ಯವಾಗಿ ಕುಳಿತಿದ್ದೀರಿ, ಆನಂದವಾಗಿ ಆಲಿಸಿದ್ದೀರಿ ಅಂತ ನಾನಾದರೂ ಭಾವಿಸಿದ್ದೀನಿ. ನನ್ನ ಮಾತುಗಳಲ್ಲಿ ಏನಾದರೂ ಅತಿಶಯೋಕ್ತಿ ಇದ್ದರೆ ಅದನ್ನೆಲ್ಲ ಈ ಸಭಾಂಗಣದೊಳಗೆ ಬಿಟ್ಟು ಉತ್ತಮ ಅಂಶಗಳನ್ನು ಮಾತ್ರ ನೀವೆಲ್ಲ ತೆಗೆದುಕೊಂಡು ಹೋಗಬೇಕು. ನಮ್ಮ ಎಲ್ಲರ ಉದ್ದೇಶ ಒಂದೇ, ಮಕ್ಕಳು ಬೆಳಗಬೇಕು, ಶಾಲೆ ಉದ್ಧಾರ ಆಗಬೇಕು. ನಾನು ಫಸ್ಟ್ ಟೈಮ್ ಬಂದಾಗ ಈ ಶಾಲೆ 600 ಇತ್ತು, ಈಗ 1200 ಚಿಲ್ಲರೆ ಮಕ್ಕಳಿದ್ದಾರೆ ಅಂತಂದರೆ ಈ ಪೋಷಕರ ಸಹಕಾರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅದು ಎಲ್ಲ ಜನಾಂಗದ ಪೋಷಕರು. ಬೆಳಗ್ಗೆ ಬಂದಿರತಕ್ಕಂಥ ಚರ್ಚ್ನ ಬಿಷಪ್ ಅವರು ಹೇಳ್ತಾ ಇರೋ ಹಾಗೆ ಸರ್ವಧರ್ಮೀಯರ ಸಮ್ಮೇಳನನೇ ಇಲ್ಲಿ ನಡೀತಾ ಇದೆ ಈ ಶಾಲೆಯಲ್ಲಿ. ಅಂಥ ಶಾಲೆಯ ಮಕ್ಕಳು ಇನ್ನೂ ಹೆಚ್ಚಾಗಬೇಕು ಅಂತಂದರೆ ಪೋಷಕರು ನೀವೇನು ಬಂದಿದ್ದೀರಿ ಈ ಶಾಲೆಯ ಬಗ್ಗೆ ಇನ್ನೂ ಬೇರೆಯವರಿಗೆ ಪಕ್ಕದವರಿಗೆ ಹೇಳಬೇಕು. ನಿಮ್ಮ ಮಗುವಿನ ಜೊತೆಗೆ ಇನ್ನೊಂದು ಮಗು ಆ್ಯಡ್ ಆಗಿ ಮುಂದಿನ ವರ್ಷ ಶಾಲೆಗೆ ಬರುವಂತ ಆಗಬೇಕು. ಇನಿ ಈ ವೇದಿಕೆಡೆ ಒಂಜಿ ನಿರ್ಸಾನಿಗೆ ನೀರು ಹಾಕಿ ನಂಚಿನ ನಮ್ಮ ಪ್ರೀತಿದ ಮೋಕೆದ ನವನೀತ್ ಶೆಟ್ರೆ ನಾಯಿ ಬಂದಾಗ ಆರೊಂಜಿ ಪಾಚರ ಬಂಡೇರು ಉಡಿಪದ ಬಲ್ಲು ಈತನೇಟ ಇತ್ತೆ ಅಂಚೆ ಇತ್ತೆ ಐಕ್ ಪ್ರಮೋಷನ್ ಕೊರ್ದು ಎಂಕ್ ಕನೆಪಲೈದ ಸ್ಥಾನ ಕೊರಿಯರು ಬಣ್ಣದು. ಆ ಕನೆಪಲೈದ ಸ್ಥಾನ ದುಂಬೆ ತಿಕ್ಕೊಡಿತ್ತೆ ದಯ ಬಣ್ಣಗ ಆರು ಕನೆಪಲೈಡ್ ನಿಶಾನಿದ ನೀರು ಅಟ್ಟಾದ ಭಾರಿ ಸಮಯ ಆತನು ಅಂಚಾಯನ ಹತ್ರ ಇನಿ ನಮ್ಮ
ರತ್ನೋತ್ಸವದ ಈ ಒಂಜಿ ಸಮಾರಂಭಡು ಅರೇನು ಗೌರವಿಸಿನಂಚಿನ ಇಂದು ಅರೇನೇ ಗೌರವಿಸಿನ ಅತ್ತೆ ನಮನ ಗೌರವಿಸಲೆಕ್ಕ ಆತನ ಬಣ್ಣದ ಎಂಕ್ ಸಂತೋಷ ಆಪಣು ಯಾನು ಬನ್ನಾಗ ಒಂಜಿ ಚೂರು ಪೊರ್ತಾದ ಕೊಂಡು ಒಂಜಿ ಬೇತೆ ಒಂಜಿ ಕಾರ್ಯಕ್ರಮ ಇತ್ತದು ಒಂಜಿ ಚೂರು ಬನ್ನಾಗ ಪೊರ್ತಾಂಡು ಅಂಡ ಹೆಂಗೆ ಬನ್ನಾಗ ಒಂಜಿ ಭಾರಿ ಸಂತೋಷ ಆಂಡದಾನೆಂದು ಬನ್ನಾಗ ರಡ್ಡ್ ಒಂಜಿ ನಮ್ಮ 80 ವರ್ಷ ಪ್ರಾಯದ ಒಂಜಿ ಸರ್ವಾಧ್ಯಕ್ಷರನ್ನ ಒಂಜಿ ಸನ್ಮಾನ ಮಲ್ಪುನಂಚಿನ ಒಂಜಿ ಪೊರ್ತುಡ್ಲ ಎಂಕ್ ಬತ್ತದ ಭಾಗವಹಿಸುನಂಚಿನ ಒಂಜಿ ಭಾಗ್ಯ ತಿಕ್ಕಂಡು ಅವೇ ರೀತಿ ಎನ್ನ ಅತ್ಯಂತ ಆತ್ಮೀಯರಾಯನಂಚಿನ ನವನಿತ್ಯರೆಲ್ಲ ಒಂಜಿ ಸನ್ಮಾನ ಮಲ್ಪುನಂಚಿನ ಈ ಪೊರ್ತುಡು ಯಾನು ಬತ್ತದ ಎತ್ತೊಂಡ ಎಂದು ಮನ್ಪುನಂಚಿನ ಸಂತೋಷ ಯಾನು ಹೆಚ್ಚಿಗೆ ಪಾತೆರೆ ಪೋಪು ಇದಾನ ಬ್ಯಾಂಗ್ಳೂರ್ದು ದೂರದ್ದು ಬತ್ತಿನಾರು ಬಾರಿ ಪೊರ್ಲಗಂಟಡು ಪಾತಿರಿಯರು ಅಂಚಾದ ಯಾನು ಸಾಹಿತ್ಯದ ಬಗ್ಗೆ ನೆತ್ತ ಬಗ್ಗೆ ಯಾನು ಪಾತೆರೆ ಪೋಪುಚಿ ಕರಿಸತ್ಯದಿಂಚ ಕರಿಸತ್ಯ ಯಾನು ಬತ್ತಿತ್ತೆ ಉದಿಪನಗೂ ಯಾನು ಕಾರ್ಯಕ್ರಮಗೂ ಭಾಗವಹಿಸದಿತ್ತೆ ಬಾರಿ ಎಂಕ ಸಂತೋಷ ಆಪುಡು ಬನ್ನಾಗ ಇನಿ ಈ ಒಂಜಿ ಸಂಸ್ಥೆ ಬಾಡಾತ್ ಒಂಜಿ ಎನ್ಮ ವರ್ಷೋಡ್ದಿಂಚಿ ಇಂಚಿನ ಒಂಜಿ ಸಾಹಿತ್ಯ ಸಮ್ಮೇಳನ ಮಲ್ಪುನೆತ್ತ ಮೂಲಕ ಮುಲ್ಪ ನಡಪುನಂಚಿನ ಸಾಹಿತ್ಯ ಸಮ್ಮೇಳನಗೂ ಒಂಜಿ ಮಾದರಿ ಸಮ್ಮೇಳನ ಅನ್ನೋದನ್ನ ಬಣ್ಣದ ಅಂಡ ಅವು ತಪ್ಪಾವನು ದಯ ಬಣ್ಣಾಗ ಬೇತೆ ಬೇತೆ ತಾಲೂಕುಡು ಸಮ್ಮೇಳನ ಆವೊಂದುಂಡು ಅಂಡ ಈ ಒಂಜಿ ಆಮಂತ್ರಣ ಪತ್ರಿಕೆದ ಒಂಜಿ ಆ ಕಾಂಡೇಡ್ದಿಂಚೆ ನಡತನಂಚಿನ ಕಾರ್ಯಕ್ರಮ ಐನ ಪಂಡೇರು ಮೂಲು ಒಂಜಿ ಜೋಕಲ್ನ ಯಕ್ಷಗಾನ ಒಂಜಿ ಭಾರಿ ಪೊರ್ಲಗಂಟೆಡು ನಡತನಂದು ಪನ್ಪುನೇನು ಮಾತೆರ್ಲ ಪಂಡೇರು ಎಂಕ ಆಶೆ ಇತ್ತು ನೀನು ಕಾಂಡೇಡ್ ದಿಂಚೆಲ್ಲ ಬರ್ತದೆ ಈ ಕಾರ್ಯಕ್ರಮ ಭಾಗವಹಿಸೋಡು ಬಂಡದು ಅಂಡ ಎಂಕ್ ಬೇತೆ ಒಂಜಿ ಕಾರ್ಯಕ್ರಮ ದಾತ್ರ ಇನಿ ಇಡೀ ದಿನ ಭಾಗವಹಿಸ್ಯಾರ ಆಯ್ಸಿ ಅಂಡ ಇನ್ನಿತ್ತ ಈ ಕಾರ್ಯಕ್ರಮದ ಒಂಜಿ ಆಮಂತ್ರಣ ಪತ್ರಿಕೆ ಲೆಪ್ಪೋಲೆ ತೂನಗನೆ ಆತ ಪೊರ್ಲದ ಒಂಜಿ ಕಾರ್ಯಕ್ರಮ ಕಾಂಡೇಡ್ ದಿಂಚೆಲ್ಲ ಆ ಒಂದುಂಡು ಅವು ಬಾರಿ ಪೊರ್ಲುದ ಕಾರ್ಯಕ್ರಮ ಮಾಡುವಾಗ ಕೆಲವು ಶಾಲೆಯ ಆಡಳಿತ ಮಂಡಳಿ ನಾನು ನೋಡಿದ್ದುಂಟು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಹುಡುಕುವುದು. ಆದರೆ ರವೀಂದ್ರ ಶೆಟ್ಟಿಯವರು ಖಂಡಿತವಾಗಿ ಅವರ ಬೆವರಿನ ಹಣ ಅಥವಾ ಈ ಶಾಲೆಯ ಪೋಷಕರ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಮಾಡೋದು ನಮಗೆ ರತ್ನ ಎಜುಕೇಷನ್ಗೆ ಭಾಳ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮಗೆ ಇಡೀ ತಾಲೂಕಿನ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಈ ಒಂದು ವಿದ್ಯಾರತ್ನ ಶಾಲೆ ಒಳ್ಳೆಯ ಒಂದು ದಾರಿಯಲ್ಲಿ ತಗೊಂಡು ಹೋಗಲಿಕ್ಕೆ ನಮ್ಮ ರವೀಂದ್ರ ಶೆಟ್ಟಿಯವರು ಹಲವಾರು ವರ್ಷಗಳಿಂದ ಇಲ್ಲಿ ವಿದ್ಯಾದಾನ ಮಾಡ್ತಾ ಇದ್ದಾರೆ. ಖಂಡಿತ ಅವರ ಈ ಒಂದು ಸಾಧನೆ ದೇವರು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಪುನರ್ಜನ್ಮ ನೀಡುವಂಥ ಕಾಯಕ ನನ್ನದು. ಆದರೂ ರವೀಂದ್ರ ಶೆಟ್ಟಿಯವರ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡೇ ಮಾತಷ್ಟೇ. ಯಾಕೆಂತೇಳಿದರೆ ನಿನ್ನೆ ಅಲ್ಲ ಮೊನ್ನೆ ರಾತ್ರಿ ತನಕ ರವೀಂದ್ರ ಶೆಟ್ಟಿಯವರು ನಮ್ಮ ಒಂದು ಮುಂದಿನ ದಿನಗಳಲ್ಲಿ ಒಂದು ಧನ್ವಂತರಿ ಮಹಾಯಾಗದ ಕಾರ್ಯಕ್ರಮವಿದೆ. ಅದರ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಾಲಯದಲ್ಲಿ ಮೊನ್ನೆ ರಾತ್ರಿ ತನಕ ರವೀಂದ್ರ ಶೆಟ್ಟಿಯವರು ನಮ್ಮೊಟ್ಟಿಗಿದ್ದರು. ಬಹುಶಃ ನಿನ್ನೆ ಒಂದೇ ದಿನದಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಾಗ ಬಹುಶಃ ಅವರ ಕಾರ್ಯವೈಖರಿ ಏನಂತ ನಮಗೆ ತಿಳಿದು ಭಾಳ ಆಶ್ಚರ್ಯ ಆಗ್ತಾಯಿದೆ. ಯಾಕೆಂತೇಳಿದರೆ ರಾತ್ರಿ ನಾನು ಅವರಿಗೆ ತುಂಬ ತೊಂದರೆ ಕೊಡ್ತಿದ್ದೆ. ನಾನೊಂದು 10-12-15 ಫೋನ್ಗಳನ್ನು ಮಾಡಿದರೂ ಕೂಡ ಅವರು ಬಹಳ ಸಾವಧಾನದಿಂದ ಅದಕ್ಕೆ ಉತ್ತರವನ್ನು ನೀಡ್ತಿದ್ರು. ಅದು ನಿಜವಾಗಿ ಅವರ ಒಂದು ಮೆಚ್ಚುವಂಥ ಕೆಲಸ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಷೆಯ ಅಭಿಮಾನ, ಅದೇ ರೀತಿ ಮಾತೃಶ್ರೀಯವರ ಅಭಿಮಾನ, ಅದೇ ರೀತಿ ಸಾಮರಸ್ಯದ ಅಭಿಮಾನಗಳು ಎದ್ದು ಕಾಣುತ್ತಿದೆ. ಯಾಕೆಂತೇಳಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ತನ್ನ ಮಾತೃಶ್ರೀಯವರನ್ನು ಕರೆತಂದು ವೇದಿಕೆಯಲ್ಲಿ ಕೂರಿಸಿದ್ದಾರೆ, ಅವರೊಟ್ಟಿಗಿದ್ದಾರೆ. ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಎಲ್ಲರನ್ನಂತ ಹೇಳುತ್ತಿಲ್ಲ, ವಯಸ್ಸಾದಾಗ ವೃದ್ಧಾಶ್ರಮಕ್ಕೆ ತಳ್ಳುವವರೇ ಜಾಸ್ತಿಯಾಗಿರುವ ಕಾರಣ ಇವರೊಂದು ಇಡೀ ನಮ್ಮ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ನಾಡು ನುಡಿ ವೈಭವದ ರತ್ನೋತ್ಸವ 2018 ಇದರ ಸಮ್ಮೇಳನದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ ನಾಡ್ ಡಿಸೋಜಾ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆ ಇಂದಿನ ನಮ್ಮ ವಿದ್ಯಾರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ
ಕದ್ರಿ ನವನೀಶ್ ಶೆಟ್ಟಿ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಇಂದಿನ ಸಭೆಯ ಅತಿಥಿಗಳಾದಂಥ ಶ್ರೀ ಮೊಹಮ್ಮದ್ ಮೋನು ಅಧ್ಯಕ್ಷರು ಮಂಗಳೂರು ತಾಲೂಕು ಪಂಚಾಯತ್ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಧನ್ಯವಾದಗಳು.